ಮಾಡ್ತಿದ್ವಿ. ನಮ್ಮ ಕಡೆ ಗೆಡ್ಡೆ ಚಂಪಿದ್ವಿ ದೂರದ್ದು ಸಾಕು. ಇಂಚ ನಮ್ಮ ಮುನ್ಪನಾಗ ಒಂದು ಎಡ್ಡೆ ರೀತಿಯ ಕಾರ್ಯಕ್ರಮ ಅಂತೇಳಿ ಮುಂಚೂರ್ತಿ ನಮ್ಮ ಜ್ಯೋತಿ ಮುಂಚೂರ್ತಿ 11 ಜೋಕುಲ ಅಂಚಾದ ಬರ್ತೇವೆ. ನಮ್ಮ ಸ್ಪೋರ್ಟ್ಸ್ ಡೇ ಅಲ್ಪ ಯಕ್ಷಗಾನ ನಡೆಯುತ್ತೆ. ಮೊಬೈಲ್ ಚಿದಾನಂದ ಮಡ್ಯರ್ ಇವರು ಕೂಡ ನಮ್ಮ ವೇದಿಕೆಗೆ ಆಗಮಿಸಬೇಕು. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರುವಂಥ ಅಜೀಜ್ ಮಾಡೂರು, ಆಮೇಲೆ ಭಾಸ್ಕರನ್ನ HM ಮುಖ್ಯೋಪಾಧ್ಯಾಯರು, ಇವರು ಅತಿಥಿಗಳನ್ನು ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಅಸ್ಮಾತಕ್ಕ ನೀವು ಕೂಡ ವೇದಿಕೆಗೆ ಬರಬೇಕು. ಉದ್ಘಾಟನಾ ಕಾರ್ಯಕ್ರಮ ಮಾಡಲಿಕ್ಕೆ ಬರುತ್ತದೆ. ಎಲ್ಲರೂ ಗಣ್ಯರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕು. ಆರೋಗ್ಯವೇ ಭಾಗ್ಯ ಎಂಬ ನೆಲೆಯಲ್ಲಿ ಪ್ರಾಚೀನ ಕಾಲದಿಂದಲೂ ಕ್ರೀಡೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಕ್ರೀಡೆಯು ನಮಗೆ ಸಮಯ ಪ್ರಜ್ಞೆಯ ಜೊತೆಗೆ ಸಮನ್ವಯ ಜೀವನದ ಪಾಠ ಕಲಿಸುತ್ತದೆ. ಯಶಸ್ಸು ಸುಲಭವಲ್ಲ, ಇದಕ್ಕಾಗಿ ನಿರಂತರ ಪ್ರಾಮಾಣಿಕ ಪ್ರಯತ್ನವೂ ಅಗತ್ಯ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಾಡೂರು. ಈ ನಮ್ಮ ಶಾಲೆಯು ಸುಮಾರು 46 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು 1ನೇ ತರಗತಿಯಿಂದ 8ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ನೀಡುತ್ತಾ ಬಂದಂತಹ ಶಾಲೆಯಾಗಿದ್ದು, ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಆಧುನಿಕ ಮೆರುಗಿನೊಂದಿಗೆ ಆಂಗ್ಲ ಭಾಷಾ ತರಗತಿಗಳಾದ LKG, UKG ಹಾಗೂ 1ನೇ ತರಗತಿಯನ್ನು ಹೊಸದಾಗಿ ಆರಂಭಿಸಿ ಇದೀಗ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಇಂದು ಕ್ರೀಡೋತ್ಸವವನ್ನು ಆಚರಿಸಲು ಸನ್ನದ್ಧರಾಗಿ ನಿಂತಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ದೇವರಿಗೆ ಪ್ರಾರ್ಥಿಸಿ ಕೆಲಸ ಮಾಡಿದರೆ ಆ ಕಾರ್ಯಕ್ರಮಕ್ಕೆ ದೇವಾನುಗ್ರಹ ಲಭಿಸಿ ಯಶಸ್ಸು ಸಿಗುತ್ತದೆ ಎಂಬುದು ಹಿಂದಿನಿಂದಲೂ ಬಂದಂತಹ ವಾಡಿಕೆ. ಅಂತೆಯೇ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಪ್ರಾರ್ಥಿಸಲಿದ್ದಾರೆ ನಮ್ಮ ಪುಟಾಣಿಗಳು.
ಎಂಬ ಮಾತನ್ನು ಪಾಲಿಸಿಕೊಂಡು ಬರುವ ಸಂಸ್ಕೃತಿ ಉಳ್ಳವರು ನಾವು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನೂ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು. ಶುಭೋದಯ. ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡೂರು ಇಲ್ಲಿಯ ಶಾಲಾ ಕ್ರೀಡೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ. ಈ ದಿನ ಬಂದ ಅತಿಥಿ ರೇಣ್ಯರನ್ನು ನಾನು ಸ್ವಾಗತಿಸಬೇಕಾದ್ದು ನನ್ನ ಕರ್ತವ್ಯ. ಅನೇಕ ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಈ ಕ್ರೀಡೋತ್ಸವ ನಡೆಯಲಿಲ್ಲ. ಈ ವರ್ಷ ನಮ್ಮ ಎಲ್ಲ ಶಾಲಾಭಿವೃದ್ಧಿ ಸಮಿತಿಯ ಸರ್ವ ಸದಸ್ಯರು, ಊರ ವಿದ್ಯಾಭಿಮಾನಿಗಳು, ಎಲ್ಲರ ಸಹಕಾರ, ಶಿಕ್ಷಕ ವೃಂದದವರು, ಇವರೆಲ್ಲರ ಸಹಕಾರದಿಂದ ನಾವು ಬಹಳ ಸಂಭ್ರಮದಿಂದ ಸಡಗರದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಪುಸ್ತಕದಿ ದೊರೆತರಿವು, ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು, ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಎಂಬ ಮಂಕುತಿಮ್ಮನವರ ಮಾತಿನಂತೆ, DVG ಅವರ ಮಾತಿನಂತೆ ಜೀವನ ಅನುಭವವೇ ನಿಜವಾದ ಶಿಕ್ಷಣ. ಪುಸ್ತಕದಿಂದ ನಾವು ಪಡೆದದ್ದು ಅದು ಕೊನೆಯವರೆಗೂ ಬರುವುದಿಲ್ಲ. ನಾವು ಜೀವನದಿಂದ ಯಾವ ಪಾಠವನ್ನು ಕಲಿಯುತ್ತೇವೋ ಅದು ನಮಗೆ ಚಿರಕಾಲ ಉಳಿಯುವಂಥದ್ದು ಎಂಬ ಮಾತಿನಂತೆ ಇಂದು ಮಕ್ಕಳನ್ನು ನಾವು ಎಲ್ಲ ಕ್ಷೇತ್ರಗಳಲ್ಲೂ ಹುರಿದುಂಬಿಸಬೇಕಾಗಿದೆ. ಶಿಕ್ಷಣದಲ್ಲಿ ಮಾತ್ರ ಅಲ್ಲ, ಕ್ರೀಡೆಯಲ್ಲೂ ಕೂಡ ಅವರು ಮುಂದಕ್ಕೆ ಬರಬೇಕು. ಮುಂದೆ ಅವರು ತಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕೆಂಬ ಭಾವನೆಯಿಂದ ನಮ್ಮ ಶಿಕ್ಷಣ ಇಲಾಖೆಯು ಈ ಕ್ರೀಡೋತ್ಸವವನ್ನು ಕೂಡ ಹಮ್ಮಿಕೊಳ್ಳುವ ವ್ಯವಸ್ಥೆಯನ್ನು ನಮಗೆ ಮಾಡಿದೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಶಾಲೆಯಿಂದ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕ್ರೀಡೋತ್ಸವಕ್ಕೆ ಚಾಲನೆಯನ್ನು ನೀಡಿದಂತಹ ಗಣೇಶ್ ಭಟ್, ಪ್ರಧಾನ ಅರ್ಚಕರು, ದುರ್ಗಾಪರಮೇಶ್ವರಿ ದೇವಸ್ಥಾನ ದೇವಿಪುರ, ಇವರನ್ನು ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲಾ ಪರವಾಗಿ ಶಾಲಾಭಿವೃದ್ಧಿ ಸಮಿತಿಯವರ ಪರವಾಗಿ ಪ್ರೀತಿಪೂರ್ವಕವಾಗಿ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ನಮ್ಮ ಶಾಲೆಯ ಪುಟಾಣಿ ಆತ್ಮೀಯ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇವೆ. ಅದೇ ರೀತಿ ಚಂದ್ರಹಾಸ್ ಉಳ್ಳಾಲ್, ನಿಕಟಪೂರ್ವ ಅಧ್ಯಕ್ಷರು, ತೀಯ ಸಮಾಜ ಉಳ್ಳಾಲ, ಇವರು ಕೂಡ ಸಮಯಕ್ಕೆ ಸರಿಯಾಗಿ ಆಗಮಿಸಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಸರ್, ನಿಮಗೂ ಕೂಡ ನಮ್ಮ ಶಾಲಾ ಪರವಾಗಿ, ಶಾಲಾಭಿವೃದ್ಧಿಯ ಸಮಿತಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇವರನ್ನು ಕೂಡ ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಪುಟಾಣಿಯನ್ನು ಕೇಳಿಕೊಳ್ಳುತ್ತಿದ್ದೇವೆ. ಇನ್ನೋರ ಅತಿಥಿ ಶಶಿಧರ ಪೂಂಜ, ಸಾಯಿ ಫ್ರೆಂಡ್ಸ್ ಇದರ ಅಧ್ಯಕ್ಷರು. ನಮಗೆ ನಮ್ಮ ಶಾಲೆಯ ಯಾವುದೇ ಕಾರ್ಯಕ್ರಮ ಇದ್ದರೂ ನಮಗೆ ಪ್ರೀತಿಯಿಂದ ಸಹಕಾರವನ್ನು ನೀಡುವವರು, ಎಲ್ಲ ರೀತಿಯ ಸಹಕಾರವನ್ನು ನೀಡುವವರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ, ಈ ಕ್ರೀಡೋತ್ಸವಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಕೂಡ ನಮ್ಮ ಶಾಲಾ ವಿದ್ಯಾರ್ಥಿ ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಾಗರಾಜ್ ವಿ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಅಖಿಲ ಕರ್ನಾಟಕ ಭೂಮಾಪಕರ ಸಂಘ, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುವವರಿದ್ದಾರೆ. ಅವರನ್ನು ಕೂಡ ನಾನು ಅವರು ಬಂದ ನಂತರ ಸ್ವಾಗತಿಸ್ತೇನೆ. ಹಾಗೆ ಇನ್ನೊಬ್ಬರು ಅತಿಥಿ ಚಂದ್ರಶೇಖರ್ ಶೆಟ್ಟಿ, ಮಾಡೂರು ಗುತ್ತು, ಇವರು ನಮ್ಮ ಈ ಕ್ರೀಡೋತ್ಸವಕ್ಕೆ ಸ್ಥಳ ದಾನವನ್ನು ಮಾಡಿರುತ್ತಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮದಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರ ಜೊತೆಗೆ ಅವರ ಧರ್ಮಪತ್ನಿಯಾಗಿರುವ ಶ್ರೀಮತಿ ಪದ್ಮಾವತಿ ಶೆಟ್ಟಿಯವರು ಆಗಮಿಸುತ್ತಾರೆ. ನಮ್ಮ ಮಕ್ಕಳನ್ನು ಹುರಿದುಂಬಿಸಬೇಕು ಮೇಡಮ್ ನೀವು, ನಿಮಗೆ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವರನ್ನು ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿ ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಹಾಗೆ ಶಾಲಾ ಮಕ್ಕಳೆಲ್ಲ ಅಲ್ಲಿ ಕೂತ್ಕೊಳ್ಳಿಲ್ಲ, ಅಲ್ಲಿಂದ ಆ ಟ್ರ್ಯಾಕಿನ ಮಿಡ್ಲಾಗಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಮಕ್ಕಳೆಲ್ಲ ಕೂರ್ಬೋದು, ತೊಂದರೆ ಇಲ್ಲ, ನಿಂತ್ಕೊಂಡು ನೋಡ್ಬೋದಿಲ್ಲ, ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ. ಹಾಗೆ ಎಲ್ಲರೂ ಕೂಡಿ ಟ್ರ್ಯಾಂಕ್ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ. ಇನ್ನೂರ ಅತಿಥಿ ನಮ್ಮವರೇ ಆಗಿರುವ ಮಾಜಿ ಕೌನ್ಸಿಲರ್ ಹಮೀದ್ ಹಸನ್ ಸರ್, ಇವರು ನಮ್ಮ ಶಾಲಾಭಿವೃದ್ಧಿಯಲ್ಲಿ ಸರ್ವ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಇವರಿಗೆ ಕೂಡ ಶಾಲಾ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿ ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕಳಕಳಿಯಿಂದ ವಿನಂತಿ ಮಾಡುತ್ತೇವೆ. ಇನ್ನೊಬ್ಬರು ಮಾಜಿ ಕೌನ್ಸಿಲರ್ ಚಿದಾನಂದ ಮಡ್ಯಾರ್, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಕೂಡ ನಮ್ಮ ಶಾಲಾ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆ ಮುಂದಕ್ಕೆ ಇನ್ನೊಬ್ಬರು ಕಿರಣ್ ಕೌನ್ಸಿಲರ್
ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಸ್ವಾಗತಿಸ್ತಾ ಇದ್ದೀನಿ. ಇವರನ್ನು ಕೂಡ ನಮ್ಮ ಶಾಲೆ ವಿದ್ಯಾರ್ಥಿನಿ ಸ್ವಾಗತಿಸಬೇಕು. ಈಗ ತಾನೇ ಆಗಮಿಸಿರುವ ನಾಗರಾಜ್ ವಿ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಅಖಿಲ ಕರ್ನಾಟಕ ಭೂಮಾಪಕರ ಸಂಘ, ಇವರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಇವರನ್ನು ಕೂಡ ಈ ಕ್ರೀಡೋತ್ಸವಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರನ್ನು ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಹೋಗುತ್ತೆ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಹಾಗೆ ನಮ್ಮ ಇಲಾಖೆಯಿಂದ ಆಗಮಿಸಿ ನಮ್ಮ ಕ್ರೀಡೋತ್ಸವಕ್ಕೆ ಸರ್ವ ರೀತಿಯ ಸಹಕಾರವನ್ನು ನೀಡುತ್ತಿರುವ ನಮ್ಮ BRP ಸುಜಾತಾ ಮೇಡಮ್, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರು ಕೂಡ ನಮ್ಮ ಶಾಲೆಯ ಪುಟಾಣಿ ವಿದ್ಯಾರ್ಥಿನಿ ಬಂದು ಹೋಗುತ್ತು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡುತ್ತಿದ್ದೇವೆ. ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮ ಸುಗಮವಾಗಿ ನಡೆಯಲು ಕಾರಣಕರ್ತರಾದವರು ನಮ್ಮ ಕೌನ್ಸಿಲರ್, ನಮ್ಮ ವಾರ್ಡಿನ ಕೌನ್ಸಿಲರ್ ಸುಜಿತ್ ಮಾಡೂರು, ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಹೋಗುತ್ತ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೂ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಿದ್ದಾರೆ ಅಜೀಜ್ ಮಾಡೂರು ಸರ್, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸರ್ವ ರೀತಿಯ ಸಹಕಾರವನ್ನು ನೀಡುತ್ತಿರುತ್ತಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರನ್ನು ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿ ಬಂದು ಹೋಗುತ್ತ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇನ್ನು ನಮ್ಮ ಆಂಗ್ಲ ಮಾಧ್ಯಮ ತರಗತಿಯ PTA ಅಧ್ಯಕ್ಷರಿದ್ದಾರೆ ಭಾಸ್ಕರ್ ಮಡ್ಯಾರ್, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರಿ ಎಲ್ಲ ನಮ್ಮ ಆಂಗ್ಲ ಮಾಧ್ಯಮ ತರಗತಿಯ ಮಕ್ಕಳ ಪೋಷಕರು ಹಾಗೂ ನಮ್ಮ ಕನ್ನಡ ಮಾಧ್ಯಮ ತರಗತಿಯ ಮಕ್ಕಳ ಪೋಷಕರು, ಎಲ್ಲ ಶಾಲಾ ವಿದ್ಯಾಭಿಮಾನಿಗಳು, ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ರಾಷ್ಟ್ರೋತ್ಥಾನ ವಿದ್ಯಾಸಂಸ್ಥೆಯ PT ಶಿಕ್ಷಕರು ಆಗಮಿಸಿದ್ದಾರೆ. ದೈಹಿಕ ಶಿಕ್ಷಕರಿಬ್ಬರು ಆಗಮಿಸಿರುತ್ತಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಎಲ್ಲ ನಮ್ಮ ಶಾಲೆಯ ಮಕ್ಕಳ ಪೋಷಕರಿಗೆ, ವಿದ್ಯಾಭಿಮಾನಿಗಳಿಗೆ ಹಾಗೂ ಎಲ್ಲ ಊರ ಅಭಿಮಾನಿಗಳು ಎಲ್ಲರೂ ಆಗಮಿಸಿದಿರಿ. ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮಾಧ್ಯಮ ಮಿತ್ರರಿದ್ದಾರೆ, ಹೊಸಕೊರಲ್ನ ಮಾಧ್ಯಮ ಮಿತ್ರರು ಆಗಮಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಗದೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸಿ ನನ್ನ ಈ ಸ್ವಾಗತ ಭಾಷಣಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಥ್ಯಾಂಕ್ ಯು. ಇಂಗ್ಲಿಷ್ ಮಾಧ್ಯಮ ಆದ ನಂತರ ಪ್ರಥಮ ವರ್ಷದ ಈ ಶಾಲಾ ಕ್ರೀಡೋತ್ಸವ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಕೂಡ ಆರ್ಥಿಕ ಸ್ವಾಗತಿಸುತ್ತಾ ಈಗ ಕೆಲವು ಕ್ಷಣಗಳಲ್ಲಿ ದೀಪ ಪ್ರಜ್ವಲನೆ ನಮ್ಮ ಅತಿಥಿ ಗಣ್ಯರಿಂದ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನ ಪರಬ್ರಹ್ಮ दीपज्योतिर्जनार्दनः दीपो हरतु मे पापं सन्ध्यादीपनमोऽस्तु ते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः. ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಿದ ಎಲ್ಲರಿಗೂ ತುಂಬುರಿದ ಧನ್ಯವಾದಗಳು ಅರ್ಪಿಸ್ತಾ ಇನ್ನು ಮುಂದಕ್ಕೆ ಕಾರ್ಯಕ್ರಮ ಶಾಂತಿಯ ಸಂಕೇತವಾಗಿರುವ ಶುಭ್ರ ಬಣ್ಣದ ಪಾರಿವಾಳವನ್ನು ಬಾನಂದಲೆತ್ತರಕ್ಕೆ ಹಾರಿಸಿ ಈ ಕ್ರೀಡೋತ್ಸವಕ್ಕೆ ಚಾಲನೆಯನ್ನು ಈ ಕ್ರೀಡಾಕೂಟದ ತಮ್ಮ ಅಮೃತಸ್ಥದಿಂದ ಬಲೂನನ್ನು ಹಾರಿಸಬೇಕಾಗಿ ವಿದ್ಯಾರ್ಥಿಗಳು ಮತ್ತು ಕೈಚಪಾಲೆಯನ್ನು ತಟ್ಟಿ ಈಗ ಕೆಲವು ಕ್ಷಣಗಳಲ್ಲಿ ಪಾರಿವಾಳವನ್ನು ಹಾರಿಸಿ ಈ ಕ್ರೀಡೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ನಮ್ಮ ಅತಿಥಿ ಗಣ್ಯರೆಲ್ಲರೂ. ಹಾಗೆ ತಮ್ಮ ಅಮೃತಸ್ಥದಿಂದ ಬಲೂನನ್ನು ಹಾರಿಸಬೇಕಾಗಿ ವಿನಂತಿ. ಪ್ರಥಮ ಹಂತದಲ್ಲಿ ಹಾಗೆ ಮುಖ್ಯವಾಗಿ ಸಭಾ ಕಾರ್ಯಕ್ರಮದ ನಂತರ ನಮ್ಮದು ದೀಪ ಪ್ರಜ್ವಲನ ಆಯಿತು. ಹಾಗೆ ನಂತರ ಈ
ಪಾರಿವಾಳವನ್ನು ಬಾನಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿಯಾಯಿತು. ಈಗ ನಮ್ಮ ಶಾಲೆ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಪಥಸಂಚಲನ ನಡೆಯಲಿದೆ. AJ ಆಫೀಸ್ ಕರ್ನಾಟಕ ಸರ್ಕಾರ ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ. ಮೇಡಮ್ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. Jumping off the floor, dancing till your feet to start. Party hard just like it's Mardi Gras, cause that's what life is for. And we don't party hardly, we just party hard. And not because we bored, we party cause we born a party. That's why, keep on, yes, that's why, keep on, yes, that's why, keep on doing what I'm doing, y'all. I like the moving, I like the moving, I like the moving, we like the moving. I like the moving, she like the moving, he like the moving, we like the moving. I like the body, he like the body, they like the body, we like the body. She like to shake it, she like to shake it, he like to shake it, yeah. Somebody say yeah, say yeah. Back it up, back it up, back it up, back it up, back it up. Back it up, 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 back it up. Give me room, cuz. We like to party, we like to party, we like to party, we like to party. We like to move it, he like to move it, they like to move it.
ಮಕ್ಕಳೆಲ್ಲ ಬನ್ನಿ. ಮಾಯಕ್ಕೆ ಅವರು ಇಲ್ಲಿ ನೀರಿನ ವ್ಯವಸ್ಥೆ ಉಂಟು. ನೀರಿನ ವ್ಯವಸ್ಥೆಯನ್ನು ಮುಖ್ಯ ಅತಿಥಿಯಾಗಿರುವಂತಹ ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ತಲಪಾಡಿ ಇದರ ಪ್ರಧಾನ ಅರ್ಚಕರಾಗಿರುವಂತಹ ಗಣೇಶ್ ಭಟ್ರಿಗೆ ಸ್ವಲ್ಪ ದೇವಸ್ಥಾನದ ಪೂಜೆ ಇರೋದ್ರಿಂದ ನಮ್ಮ ಕಾರ್ಯಕ್ರಮದಿಂದ ಮುಂಚೆ ಹೊರಡಲಿಕ್ಕಿದ್ದಾರೆ. ಅತಿಥಿ ಮಾಡಿ ಈ ಕಾರ್ಯಕ್ರಮಕ್ಕೆ ನಾವು ಅವರನ್ನು ಕರೆದಿದ್ದೇವೆ. ಅವರು ಬರುವಾಗ ನಮ್ಮ ತಲಪಾಡಿ ದೇವಸ್ಥಾನದ ದೇವಿಯ ಆಶೀರ್ವಾದ ಹಿಡ್ಕೊಂಡೇ ಬಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾವು ಇಲ್ಲಿ ಈ ವರ್ಷ LKG UKG ಮತ್ತು 1ನೇ ತರಗತಿಯನ್ನು ನಾವು ಆರಂಭಿಸಿ ನಮಗೆ ಅನುಮತಿಗೆ ಹಾಕಿದ್ದೆವು. ತುಂಬ ವ್ಯತ್ಯಾಸಗಳಾಗಿತ್ತು. ಆದರೆ ಗಣೇಶ್ ಭಟ್ರು ನಮ್ಮ ತಲಪಾಡಿ ದುರ್ಗಾ ಪರಮೇಶ್ವರಿ ಅವರು ಇವತ್ತು ದಿವಸ ಆದ್ದಿದ್ದರಿಂದ ಇವತ್ತು ಬೆಳಿಗ್ಗೆ ನಮಗೆ LKG UKGಗೆ ಇವತ್ತು ನಮಗೆ ಸರ್ಕಾರದಿಂದ ಪರ್ಮಿಷನ್ ಸಿಕ್ಕಿದೆ. ಅದರಿಂದ ನಮಗೆ ತಲಪಾಡಿ ದೇವರು ನಮಗೆ ವರವನ್ನು ಕೂಡ ನಮ್ಮ ಈ ಕ್ರೀಡೋತ್ಸವದಲ್ಲಿ ಕೊಟ್ಟಿದ್ದಾರೆ. ನಾವು ಮತ್ತೆ ಹೇಳ್ಬೇಕಂತಿದ್ದೇವೆ, ಅವರಿಗೆ ಅದು ಗೊತ್ತಾಗ್ಲಿ ನಮ್ಮ ದೇವಿಯ ವರ ನಮಗೆ ಈ ಶಾಲೆಗೆ ಸಿಕ್ಕಿದೆ. ಆದ್ದರಿಂದ ನಮಗೆ ಇವತ್ತು LKG UKGಗೆ ನಮಗೆ ಪರ್ಮಿಷನ್ ಕೂಡ ನಮಗೆ ಗ್ರಾಂಟ್ ಆಗಿದೆ. ಅದರಿಂದ ತುಂಬ ಹೃದಯದ ದೇವಿ ಮತ್ತು ನಮ್ಮ ಪ್ರಧಾನ ಅರ್ಚಕರಿಗೆ, ನಮ್ಮ ಎಲ್ಲ ಶಾಲಾ ಅಭಿವೃದ್ಧಿ ಸಮಿತಿ ಮತ್ತು ಪೋಷಕರು ಎಲ್ಲರಿಂದ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಮ್ಮ ಈ ಮಕ್ಕಳು ಮತ್ತು ನಮ್ಮನ್ನು ಉದ್ದೇಶಿಸಿ ಒಂದು 2 ಹಿತನುಡಿಗಳನ್ನು ಆಶೀರ್ವಚನ ನೀಡಬೇಕಂತೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಸಣ್ಣ ವ್ಯತ್ಯಾಸ ಆಗಿರ್ಬೋದು, ಬಟ್ರೆ ನಮಗೆ ಅಂದರೆ ಸರ್ಕಾರಿ ಶಾಲೆ ಅದನ್ನೆಲ್ಲ ನೀವು ಬದಿಗಿಟ್ಟು ನಮಗೆ ಆಶೀರ್ವಚನ ನೀಡಬೇಕಂತೇಳಿ ವಿನಂತಿಸ್ತಾ ಇದ್ದೇನೆ. ಮರಾಂ ಚಂದ್ರೋಜ್ಜಲ ಶೇಖರಾಂ ತೃಣಯನಮಾಪೀತವಾಸೋಪಸಂ ಚಕ್ರಂ ಶಂಖಮಿಷಂ ಚ ಧನು ಚ ಧತತೀಂ ಕೋದಂಡಮಾನಾಂಶಯೋ ಮುದ್ರೇ ಬಾಭಯ ಕಾಮಧೇ ಸಕಟಿಬಂಧ ಪ್ರದಂಬಾನಯೋ. ವೇದಿಕೆ ಪುಣ ವಿದ್ಯಾಭಿಮಾನುಲೆ ಅಂಚನೆ ವೇದಿಕೆದ ಮುಂಭಾಗಡು ಪುಣ ವಿದ್ಯಾರ್ಥಿಗಳು ವಿಶೇಷವಾದ ಮಸ್ತ್ ಮೇಕಲ ಹಿರಿಯರನ್ನ ಒಟ್ಟಿಗೆ ವೇದಿಕೆಗೆ ಪೋತೆ ಅಂಡ್ ಮಸ್ತ್ ಖುಷಿ ಕೊಡ್ತಾನ ಕಾರ್ಯಕ್ರಮ ಬಣ್ಣಗ ಈ ಕಾರ್ಯಕ್ರಮ ದಾಯಕೆನಾಗ ನಮ್ಮ ರಾಜಕೀಯವಾದ ಮಸ್ತ್ ರಾಜಕೀಯವನ್ನು ದುರುಪಯೋಗ ಮಾಡ್ಕೊಂಡ ರಾಜಕೀಯ ವ್ಯಕ್ತಿಲೇನು ತೂತ ನಮ್ಮ ಅಂಡ ಕಿಸೆ ಗಟ್ಟಿ ಮಲ್ಪಂದೆ ಶಾಲೆನ ಗಟ್ಟಿ ಮಲ್ಪರ ತೂತ್ ನಂಜಿ ರಾಜಕೀಯ ವ್ಯಕ್ತಿ ಬಣ್ಣಗ ಸುಜಿತನ್ನೇ ಮಾತ್ರ ಅವನಗಾರಿಗೆ ದೇವರಿಂಚಿತ್ನೆ ಸಾತ್ವಿಕ ಪ್ರೇರಣೆ ನಲ್ನಾಥ ಮಲ್ಪಡ ದೇವರು ಎತ್ತೊಟ್ಟಿಗೆ ಯಾನು ಜೋಕಲೆಗೆ ನಮ್ಮ ಪಣಪಣಾದ ಸಾಮರ್ಥ್ಯ ನಂಗೆ ಇಜ್ಜಿದ ಯಾಕೆನಾಗ ಜೋಕಲೆಗೆ ಬುದ್ಧಿ ಬರೋದು ನಾನು ಟೀಚರ್ ನಾಕ್ಲೆ ಪಣೋಡು ನಮ್ಮ ತುಯ್ಯ ಅದಾಪನಾಗ ಆತತಿಯಲ್ಲಿ ಜೋಕಲೆಲ್ಲ ಅಕ್ಕಲ್ನ ಜೋಕಲೆಗೆ ಅಂಚಿತ್ನ ಸಮಯ ಕೊರ್ರೆ ಆಗ್ಲಿ ಅವಕಾಶ ತೆಗೆದು ಅಜ್ಜ ಗೊತ್ತಿಜ್ಜಿ ನಮ್ಮ ಜೋಕಲೆಗೆ ಅಕ್ಕಲು ಏತು ತಿರ್ತದೆ ಏತು ಕೊಂಡಾಡ್ದ ಬಾಲೆ ತೀರ್ಥ ಜಪ್ಪನಾಗ ಅಪ್ಪಲಾಕ ಆ ಬಾಲದ ಕೈಪದ ತೀರ್ಥ ಜಪಡಾದು ಅಕ್ಕಲ್ನ ಜೋಕಲ್ಲಕ್ಕನೆ ಈ ಜೋಕಲೇನ ಅಕ್ಕಲು ಸಂರಕ್ಷಣೆ ಮಾಡ್ತಾರೆ. ಈಗ ನಮ್ಮ ದಾದ ಮಲ್ಪುಡಿಕೆ ಎನ್ನಗ ನನ್ನ ಅಪ್ಪಮ್ಮನ ಹಾಕ್ಲಿ ಕೊಂಚ ವಿಶೇಷ ಪ್ರಾರ್ಥನೆ ಉಂಡೆ ಅನ್ನ ದಯಕ್ಕೆ ಎನ್ನಗ ಎಂಕುಲು ಆನಂದಾಶ್ರಮ ಶಾಲೆಗೆ ಪೋನಾಗ ಅವರು ಜಲಂಧರ ಈ ಪಂಡ ಮಾಸ್ಟರ್ ಇತ್ತೇರು ಆರೆ ಏತೆ ಜೋಕಲ ಮಿತ್ತ ಪ್ರೀತಿ ಇತ್ತನಕ್ಕೆ ಎನ್ನಗ ಎನ್ನ ಪಪ್ಪನ ಬದರ ಬಂಗಾರಣ್ಣ ಇರಂದು ಶಾಲೆಡು ಕ್ಲಾಸ್ ಮತ್ತು ಬತ್ತದ ಪುಣ್ಯ ಎಂಕುಲು ಮಾರ್ಕ್ ಕಮ್ಮಿಗೆ ಎತ್ತಂಡ ಈ ಬಂಗಾರ ಭಟ್ರನ ಮಗೆ ಐಕ್ ರಡ್ಡು ಪೆಟ್ಟು ಜಾಸ್ತಿ. ಒಂದ್ಸಲ ಯಾನೆ ಶಾಲೆ ಇಲ್ಲಡೆ ಪೋನಾಗ 2 ಮೊಣಕಾರಲ್ಲ ಫುಲ್ ಗಾಯ ಆದಿತ್ತು ನೆನ್ನ ಚೋರಿ ಬೋದಿತ್ತನೆ ಇಲ್ಲ ಅಲ್ಲಿಗೆ ನಿರ್ಧಾರ ಆಯ್ತಾನೆಂದು ಅದಕ್ಕೆ ಯಾರೇ ಸುಳ್ಳು ಬಂಡೆ ಪೂರ್ತಿ ವಿಜಯ ಅನ್ಯಾಯ ಮಲ್ತು ಪೊಂಡಿಗೆ ಬಂಡೇರು ಅಪ್ಪನಾಗ ಎಂಕ್ಲು NCCದ ಒಂದು ಕ್ಲಾಸ್ ತಪ್ಪಾಯಿನಕ್ಕೆ ಮನದಾನ ಎಂಕ್ಲಿ ಮೊರಂಪುಡು ನಡಪಾದೇರು ಓರು ಇಡೀ ಗ್ರೌಂಡ್ಗೂ ಮೊಳು ನಡಪಾದೇರು ಅಪ್ಪ ಇಲ್ಲದಾಗ್ಲಿ ದಾಡ ಬಂಡೇರು ಮನಗ ನಿಕ್ಕಲ್ ಅಂಚಿನ ಮಾಸ್ಟ್ನಾಗ್ಲಿತ್ತಾಡ ಜೀವನ ಉದ್ಧಾರ ಅಪ್ಪರನ್ನು ಪಣದು ಎಂಕ್ಲೇನೆ ಬುದ್ಧಿ ಬಂತೇರು ಇತ್ತೆ ದಾದಾತನಿಗೆ ಎನ್ನಗ ಅಪ್ಪಮ್ಮೆ ಪನಿ ಮೈಟ್ ಆಯ್ ಬೂರ್ದಗಾಯತನೆಲ್ಲ ಮಾಸ್ಟರ್ ಬೆಟ್ಟು ಪಾಡ್ದಾರ ಕೇಳೋಣಂಚಿತ್ತ ಸ್ಥಿತಿ ಇತ್ತದ ಈ ಶಾಲೆದ ಜೀವನ ನಡತೊಂದುಂಡು ಯಾನು ದಾದ ಬಂತ ಪಣಗ ನಿಖಲ್ನ ಜೋಕಲೇನೆ ನಿಖಿಲೆಗೆ ತುಲೆ ಕಾಂಡೆ ಆ ಜೋಕುಲು 7 ಗಂಟೆ ಲಕ್ವ ಎನ್ಮ ಗಂಟೆಗೆ ಶಾಲೆ ಕಡಪುರುವ ಬಯ್ಯನಾಗ 6 ಗಂಟೆ ಬರ್ಪ ಎನ್ಮ ಗಂಟೆಗೆ ಜಿಪ್ಪ ನಿಖುಲ್ ತೂತಿನಿ ಮುಜೇ ಗಂಟೆ ಅಂಡ ಈ ಶಾಲೆದ ಟೀಚರ್ ನಾಕುಲು ಎನ್ಮ ಗಂಟೆ ನಿಖಿಲ್ ನಡ್ದು ಜಾಸ್ತಿ ಆ ಜೋಕುಲೆ ನಾಕುಲು ಸಾಂಕದಿ ಮಸ್ತ್ ಎಡ್ಡೆ ಸಾದಿಗೆ ಕಣ ಪ್ರಯತ್ನ ಮಲ್ಪೇರು ಅಂಚನದವರ ಅಪ್ಪಮ್ಮನ ಮಲ್ಲ ಕೆಲಸ ಇಂಚಿನ ಉಂಡಕ್ಕೆ ಏನಗ ಆ ಜೋಕುಲೇನೆ ಟೀಚರ್ ನಾಕ್ಲಿಗೆ ಆ ಒಂಜಿ ಎಡ್ಡೆ ವಿದ್ಯಾವಂತರಾದ ಮನುಷ್ಯರಾಪ್ಲಗ ಬೆಳೆಪಾಯರ ನಿಕುಲು ಆ ಟೀಚರ್ ನಾಕ್ಲಿಗೆ ಅವಕಾಶ ಮಂತು ಕೊಡಲಿಲ್ಲ ಆ ಅವಕಾಶ ಇತ್ತದ ಕಾಲು ಟೀಚರ್ ನಾಕ್ಲಿಗೆ ಇಜ್ಜಿದ ನನಗೆ ಪೆಟ್ಟು ಪಾಡ್ರಲ್ಲ ಜಿನ್ನೇರಿಯಲ್ಲ ಜಿನೇರಿಂದ ಮನದ ಅಪ್ಪ ಅಮ್ಮೆ ಪತಂ ಪೋಪೆ ಕೋಲ್ ಪತಂ ಪೋಪೆ ಜನ ಮಾಸ್ಟರ್ಗೆ ಪೆಟ್ಟು ಪಾಡಿನ ಚಿತ್ತ ಸ್ಥಿತಿ ಈ ಕಾಲೋಡು ಅಪ್ಪಮ್ಮ ನಾಕ್ಲು ಉಂಡು ದಾಪನಗ ಒಂಜಿನ ಜೋಕುಲು ಲೇರು ಆ ಒಂಜಿನ ಜೋಕುಲು ಎಡ್ಡೆ ಜನಕಲು ಆವಡ ನನಗ ಟೀಚರ್ ನಾಕ್ಲಿಗೆ ಆ ಜವಾಬ್ದಾರಿನ ಜೋಕುಲ ಜವಾಬ್ದಾರಿನ ಟೀಚರ್ ನಾಕ್ಲಿಗೆ ಕೊರಲೆ ಅಕಲು ನಮ್ಮದು ಜಾಸ್ತಿ ಆನೆ ಕಡೆ ಬಲ್ಲ ನಮ್ಮ 3 ಗಂಟೆ ಮಾತ್ರ ಆ ಜೋಕ್ಲೇನು ಸಾಂಕದನಿ 8 ಗಂಟೆ ಆ ಟೀಚರ್ ನಾಕ್ಲಿಗೆ ಸಾಂಕತಾರೆ ಅಪ್ಪ ನಿಕ್ಲರ್ದು ಜಾಸ್ತಿ ಆ ಜವಾಬ್ದಾರಿ ಆ ಟೀಚರ್ ನಾಕ್ಲಿಗೆ ಉಂಟು ತುರೆ ಏನಕಡೆ ಆ ಟೀಚರ್ ಆ ಹುಡುಗಿ ಬಾಲೆ ಜಪ್ಪನಾಗ ಆಯ್ತದ ಜೈದೋಲಿ ಆ ಟೀಚರ್ ಕೈ ಬರ್ತದ ಜಪಡ ಏತು
ಜವಾಬ್ದಾರಿ ಇದ್ದಿಲ್ಲ ಅಪನ ನಂಗೆ ದಾಲ ಜವಾಬ್ದಾರಿ ನಮಗೋಲನ್ನು ಬರೀಟ್ ಬದುಕುಲ್ಲ ಆತೆ ಅಪನಾಗ ಯಾರು ನಿಖುಲ ದಯಮಂತದ ಅಪ್ಪ ಮಾಡಕ್ಕಲ್ಲ ಕೇಳುನಿ ನಿಖುಲು ಆ ಜೋಕಲೇನು ಟೀಚರ್ನ ಹಾಕ್ಲಿಕ್ಕೆ ನಿಖಿಲ್ನ ಜೋಕಲಾದ ಸಾಂಕ್ಲೆ ಬಂದ ಆ ಜವಾಬ್ದಾರಿ ನಿಖುಲ್ ಅಕ್ಕ ಪುರ್ಲುಡು ಆ ಸಾಂಕಂದೂರು ಇರೋ ವಿಶ್ವಾಸರು ಆ ವ್ಯವಸ್ಥೆ ಮುಂದರ್ಸ್ಕೊಂಡು ಪೋಯಿ ನೆತ್ತೊಟ್ಟಿಗೆ ನಮ್ಮ ಶಾಲೆಗೆ ಕಡಪುರ್ನಾಗ ಆ ಜೋಕುಳಿಗೆ ಧರ್ಮದ ಬಗ್ಗೆ ಅಕ್ಕಲು ಇಲ್ಲಲ್ಲ ಅಪ್ಪ ಅಮ್ಮೆ ಆ ಜೋಕುಳಿಗೆ ಬುದ್ಧಿ ಬಂಪೇರು ಈ ಹಿಂದೂ ಆದಬಿಟ್ಟು ಇಂಚ ಮಲ್ಪೋಡು ಕ್ರಿಶ್ಚಿಯನ್ ಆದಬಿಟ್ಟು ಇಂಚ ಮಲ್ಪೋಡು ಮುಸ್ಲಿಂ ಆದ್ಬಿಟ್ಟು ಇಂಚ ಮಲ್ಪೋಡು ಜೀವನದ ಸಾಧನೆ ಮಲ್ಪರೆ ಕಡಪುರೇರು ಅಂಡ್ ದಯಮಲ್ಟದು ಶಾಲೆಗೆ ಬಂದಾಗ ಅಂಚಿತ್ತ ಬುದ್ಧಿ ದಾಮನಾಗ ಈ ಪೋದು ಆ ಬ್ಯಾರೆ ದಿಕ್ಕ ಇಂಚ ಮಲ್ಪಲ ಕ್ರಿಶ್ಚಿಯನ್ ಆಯ್ತಿಕ ಇಂಚ ಮಲ್ಪಲ ಅಂದು ಎಂಚಿತ್ನ ಆ ದುರ್ಬುದ್ದಿನ ಅಪ್ಪಮ್ಮನ ಹಾಕಲು ಜೋಕುಲಿ ಪಂಡ್ರೆ ಬಲ್ಲಿ ದಯಕೇನಾಗ ಆ ಜೋಕುಲು ಎಲ್ಲ ಸುರುಟು ಪ್ರಯೋಗ ಏರಿಗೆ ಮಲ್ಪೇರು ಅಪ್ಪ ಅಮ್ಮಗೆ ಮಲ್ಪೇರು ಆ ಜೋಕುಲು ದುರ್ಬುದ್ಧಿನ ಏಪ ನಿಕುಲು ಆ ಒಂಜಿ ಎಡ್ಡೆ ಜೋಕುಳೇನು ಒಂಜಿ ಸಂಸ್ಕಾರಯುತವಾದ ಮಲ್ಪುಡು ನಾನಗ ಸುರುಟು ನಮ್ಮ ಅಪ್ಪಮ್ಮನೇ ನಮ್ಮ ಕಾರಣ ಕಡ್ತೀರ ಪದಾಪನಗ ಬ್ಯಾರಿ ತಿಕ್ಕಡ್ ಬುಡುಚಾಯನು ಇದನ್ನು ಕ್ರಿಶ್ಚನ್ ತಿಕ್ಕಡ್ ಬುಡುಚು ಅಂಚಿತ್ನ ಬುದ್ಧಿ ಬುಡ್ಚಿ ನಂಗೆ ದಾಯಕೆನಾಗ ಐಕುಲು ಎಲ್ಲೇ ನಮ್ಮನ ಎಡ್ಡೆ ಸಂಸ್ಕಾರಯುತವಾದ್ನ ಜೋಕುಲಾದ ಅಪ್ಪಮ್ಮ ಬರುಡು ನಾನಗ ಎಡ್ಡೆ ಸಂಸ್ಕಾರನ ಆ ಶಾಲೆ ಕೊರ್ಪುಡು ಅಪ್ಪಮ್ಮೆ ದುರ್ಬುದ್ಧಿ ಕಲ್ಪಾಯರ ಬಲ್ಲಿ ಅಂಚಿತ್ನ ಆ ವ್ಯವಸ್ಥೆ ನಮ್ಮ ಕಣತಾಂಡ ಮಾತ ಶಾಲೆ ದಾಪನಗ ಎಂಕು ಇದಕ್ಕೆ ವಿಶೇಷ ಒಂಜಿ ಅಧಿಕಾರ ಉಂಟು ಯಾಕೆನಾಗ ಯಾನು ಒಂಜಿ ಕಣಚೂರು ಮೇರ್ನ ಮೌನ ಸಾಹೇಬರ್ನ ಒಂಜಿ ಪಳ್ಳಿದ ಕೆಸರು ಕಲಬಾರ್ದನೆ ಯಾನೆ ಆ ಪಳ್ಳಿನ ಉದ್ಘಾಟನೆ ಮಾಡ್ತಿರಲಿಲ್ಲ ಯಾನೆ ಅಪನಾಗ ಅವ್ಲು ಆರಿಗೆ ಭಟ್ರು ಏರು ಹಿಂದೂ ಆರು ತೂತಿಚೇರ ಆರು ಮನುಷ್ಯನ ಮಾತ್ರ ತೂತು ಮನುಷ್ಯತ್ವನ ಮಾತ್ರ ತೂತು ಅಂಚನಾಗ ನಮಗ ಒಗ್ಗಟ್ಟು ಸಾಧನೆ ಮಾಡ್ತಂದು ಪೋಯಡ ಇನ್ನೆಲ್ಲ ಸಾಧನೆ ಮಾಡ್ತಾರೆ ಆಪಣ ಮುಂಚಿತ ಅವಕಾಶ ಈ ಶಾಲೆ ತೋಚ್ಪಾದು ಕೊಡ್ತಂದೆ ಅಪನಾಗ ನೆಟ್ಟು ಹೆಚ್ಚಿನ ಹಾಕಲಿ ಅಂತೂಪೆ ಏರು ಉಳ್ಳೇರು ಅಪನಾಗ ಆ ಬೇರೆ ಟೀಚರ್ ನಕಲ ಆವಡು ಅತ್ತು ಮಾಡುದು ಅಣ್ಣೆ ಆವಡು ಮೆಕ್ಕಲು ಏರ್ಲ ನೆಟ್ಟು ಕ್ರಿಶ್ಚನ ಮುಸ್ಲಿಮ ತೂತಿಜೇರು ಅಕ್ಕಳು ಜೋಕುಲು ಆ ಜೋಕುಲ ಒಳ್ಳೆ ದೇವರನ್ನು ತೂತೀರ ಅಪನಗ ನಮ್ಮ ದಾದ ಮಲ್ಪಗ ಬನ್ನಗ ಹಿರಿಯರನ್ನ ಹಾಕಲು ಆ ಜೋಕುಲ ದೇವರನ್ನು ತೂದು ಅಂಚಿತ್ತ ಜೋಕುಲಿಗೆ ಸಂಸ್ಕಾರವನ್ನು ಕೊಡ್ತು ಭಾರತ ದೇಶ ಉದ್ಧಾರ ಮಲ್ಪರ ಪ್ರಯತ್ನ ಮಲ್ಪಗ ಅಂತ ಪಡೆದು ಈ ಶಾಲೆಗೆ ನಲ್ಲಾತ್ ದಾಪನಗ ತೂಯ ಅಲ್ತ ಸ್ಥಿತಿನ ತೂಯ ಮಸ್ತ್ ಸಮೃದ್ಧಿ ಆವಡು ಯಾನ್ ತಲ್ಪಡ್ದ ಪೇಡ ಅಂಚನೆ ಕೊಂಡ ಸುತ್ತಲು ನಟ್ರೆ ಅಂಚನೆ ನಮ್ಮ ಮೂಜಿ ಧರ್ಮ ದೇವರನ್ನ ಹಾಕಲು ನಟ್ರೆ ಆ ಸಂಸ್ಥೆ ನಲ್ನಾತ್ ಮಲ್ಲ ಮಟ್ಟದ ಬೆಳೆದು ದಾಪನಗ ಮಸ್ತ್ ಖುಷಿ ಆಪ ನಮ್ಮ ಸರ್ಕಾರಿ ಶಾಲೆ ಮತ್ತು ತಾತ್ಸಾರ ನಂಗೆ ಅದೇ ಅಂಚಿತ್ ನಾವು ವ್ಯವಸ್ಥೆಯಲ್ಲಿ ಈ ಜೋಕುಲಿಂತನಾಗ ಮಸ್ತ್ ಮಲ್ಲ ಶ್ರೀಮಂತರನ್ನ ಹಾಕಲು ಕಲ್ಪವಣಂಚಿತ್ತ ಜೋಕುಲಕ ಈ ಜೋಕುಲ್ನ ವ್ಯವಸ್ಥೆಯಲ್ಲಿ ತೋಜನ್ನು ಬರ್ಪಡು ಈ ಸಂಸ್ಥೆ ನಲ್ಲಾತ್ ಶಾಲೆ ಮಸ್ತ್ ಕೀರ್ತಿನ ಮೇರೆ ಪಡೆದು ಯಾನು ಪಾತಿನಟ್ಟು ವ್ಯತ್ಯಾಸ ಆದಿಪ್ಪ ಇನ್ನು ದೇವರ ಸನ್ನಿಧಾನಗೂ ಕ್ಷಮೆ ಕೇಳೊಂದು ನಿಖಲಿ ಮಾತೆಗಳ ತಲ್ಪಾಡ್ದೆ ಪೆಡ್ಡೆ ಬಲ್ಪಟ್ಟು ಬಂದು ಈ ಸಂಸ್ಥೆಗೆ ಏರಿ ಬೆಳೆಸಾರ ಪ್ರಯತ್ನ ಮಾಡ್ತಂದ್ರೆ ಅಕ್ಲಿಗೆ ನಲ್ಲಾತ್ ಸಾಮರ್ಥ್ಯ ದೇವರು ಕೊರಡು ಬಂದು ಎನ್ನ ಪಾತ್ರ ದೇವರ ಸನ್ನಿಧಾನಕ್ಕೆ ಆಗ್ತದೆ.
आजा आजा जिंद शामी आने के तले, आजा जरी वाले नीले आसमाने के तले। जय हो जय हो, आजा आजा जिंद शामी आने के तले, आजा जरी वाले नीले आसमाने के तले। जय हो जय हो जय हो नच नच कोयलों पे रात बिताई है, अखियों की नींद मैंने तुमको से उड़ा दी, गिर गिर दौड़े मैंने उंगली बनाई है। आजा आजा जिंदे शामी आने के तले, आजा सारी दौड़े नीले आसमान के तले। जय हो शुक्र हो जय हो तुम्हें जय हो खाली जय हो मेरी। Ahora conmigo, tú para hoy por nuestro día, te voy a los problemas lo que sea. ¡Salud! ¡Para, para! जय हो जय हो ಮೌನವೇ ಮುಖ್ಯ. ನಮ್ಮ ಈ ಸರ್ಕಾರಿ ಶಾಲೆದು ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಕುಂದುಕೊರತೆ ಬರಬಾರ್ದು. ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆಗೆ ವ್ಯತ್ಯಾಸ ಇರಬಾರ್ದು. ನಮ್ಮ ಖಾಸಗಿ ಶಾಲೆ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಆಗಬೇಕು ಅನ್ನೋ ಉದ್ದೇಶದಿಂದ ಶಾಲಾಭಿವೃದ್ಧಿ ಸಮಿತಿ ಮತ್ತು ನಾವು ಟೀಚರ್ಸ್ HM ಎಲ್ಲ ಸೇರಿ ನಾವು ಈ ರೀತಿಯ ಒಂದೊಂದು ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ಅದ್ರ ಜೊತೆಗೆ ಇವತ್ತು ಖುಷಿಯ ವಿಚಾರ ಏನಂತ ಹೇಳಿದ್ರೆ, ಒಂದು ಒಳ್ಳೆ ರೀತಿಯಾದಂಥ ನಮ್ಮ ಈ ಶಾಲೆ ಪ್ರಾರಂಭ ಆಗಿ ಒಂದು 46 ವರ್ಷಗಳಾದ ನಂತರ ಕ್ರೀಡೋತ್ಸವ ಅನ್ನೋ ರೀತಿ ಯಾವುದೇ ರೀತಿಯ ಕಾರ್ಯಕ್ರಮ ಆಗಲಿಲ್ಲ ಅಂತೇಳಿ ಹಿರಿಯರು ಕೂಡ ಹೇಳಿದ್ದಾರೆ, ನಮ್ಮವರೆಲ್ಲ ಹೇಳಿದ್ದಾರೆ. ಅದರಿಂದ ನಮ್ಮ ಮಕ್ಕಳಿಗೆ ಒಂದು ಕ್ರೀಡೋತ್ಸವ ಆಗಬೇಕು, ಸ್ಕೂಲ್ ಡೇ ಶಾಲಾ ವಾರ್ಷಿಕೋತ್ಸವ ಆಗಬೇಕು. ಅದೇ ರೀತಿ ಎಲ್ಲ ರೀತಿಯಲ್ಲಿ ಕೂಡ ಇದು ಖಾಸಗಿ ಶಾಲೆಯ ರೀತಿಯಲ್ಲೇ ಎಲ್ಲ ಕಾರ್ಯಕ್ರಮಗಳಾಗಬೇಕು. ಇದೊಂದು ಸರ್ಕಾರಿ ಶಾಲೆ ಅನ್ನೋ ಭಾವನೆ ಬರಬಾರ್ದು. ಮಕ್ಕಳಿಗೆ ಎಲ್ಲ ರೀತಿಯಂತಹ ಸವಲತ್ತುಗಳು ಸಿಗಬೇಕು ಅನ್ನೋ ವಿಚಾರದ ದೃಷ್ಟಿಯಿಂದ ನಾವು ಇವತ್ತು ಒಂದು ಹೆಜ್ಜೆ ಇಟ್ಟಿದ್ದೇವೆ. ಇದಕ್ಕಿಂತ ಮುಂಚೆ ನಾವೊಂದು ಶಾಲೆದ ಖಂಡದ ಕೆಸರಡಂಜಿ ದಿನ ಅಂತ ಹೇಳಿ ಮಾಡಿ ಒಂದು ಯಶಸ್ವಿಯಾಗಿದೆ. ಅದೇ ರೀತಿ ಇವತ್ತು ಕ್ರೀಡೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ಮುಂದಕ್ಕೆ ಶಾಲಾ ವಾರ್ಷಿಕೋತ್ಸವ ಕೂಡ ನಡೀಲಿಕ್ಕೆ ಇದೆ. ಒಂದೊಂದು ರೀತಿಯ ಹಂತದಲ್ಲಿ ಒಂದೊಂದು ರೀತಿ ಆಗ್ತಾ ಈ ಬೆಳವಣಿಗೆಯನ್ನು ಮಾಡುವ ಉದ್ದೇಶದಿಂದ ಎಲ್ಲ ಊರವರು ಮತ್ತು ಎಲ್ಲರೂ ಸೇರಿ ನಾವು ಒಂದು ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ಇವತ್ತು ನಮಗೆ ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ, ನಾವು ಕಳೆದ 1 ವರ್ಷದಿಂದ ನಮಗೆ LKG UKG ಅನುಮತಿಯ ಅವಶ್ಯಕತೆ ಇತ್ತು ಸರ್ಕಾರದಿಂದ. ಅದು ಇವತ್ತು ನಮಗೆ ಸಿಕ್ಕಿದೆ. ಆದ್ದರಿಂದ ನಮ್ಮ LKG UKG ಮತ್ತು 1ನೇ ತರಗತಿಗೆ ಸರ್ಕಾರದಿಂದ ಅನುಮತಿ ದೊರೆತಿದೆ. ಆದ್ದರಿಂದ ನಮ್ಮ ಮುಂದಿನ ದಿನಗಳಲ್ಲಿ ನಮಗೆ ಎಲ್ಲ ರೀತಿಯ ಸರ್ಕಾರದ ಸವಲತ್ತುಗಳು ಸಿಗ್ತದೆ ಅನ್ನುವ ನಿರೀಕ್ಷೆಯಲ್ಲಿ ಕೂಡ ನಾವು ಇದ್ದೇವೆ. ಅದೇ ರೀತಿ ನಮ್ಮ ಬಡ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಬರಬಾರ್ದು. ಅವರು ಖಾಸಗಿ ಶಾಲೆಯ ಶಿಕ್ಷಣ ರೀತಿಯಲ್ಲೇ ಬರಬೇಕು ಮತ್ತು ನಮಗೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಆದ್ದರಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಚಂದ್ರಾಸುಲ್ಲರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕಂತ ಅವರು ವಿನಂತಿಸ್ತಾ ಇದ್ದೇನೆ.
2 ಕಾರ್ಯಕ್ರಮ ಇದೆ. ನಲಿಗಲಿ ಮತ್ತು 4ರಿಂದ 8ನೇ ತರಗತಿಯವರಿಗೆ ಸಾಮೂಹಿಕ ಕವಾಯತು. ಅದಕ್ಕೆ ಮುಂಚೆ ಚಿಕ್ಕ ವಿರಾಮದಲ್ಲಿ ನಮಗೆ ಶ್ರೀ ನಾಗರಾಜ್ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಅಖಿಲ ಕರ್ನಾಟಕ ಭೂಮಾಪಕರ ಸಂಘದ ಅಧ್ಯಕ್ಷರಾಗಿ ಅಲಂಕರಿಸಿದ್ದಾರೆ. ಇವರು ಶಾಲೆಯ ಬಗ್ಗೆ ಅಪಾರ ಅಭಿಮಾನ ಹೊಂದಿದ್ದು ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸಿದವರು. ಇವರಿಗೆ ನಮ್ಮ ಶಾಲಾ ವತಿಯಿಂದ ಪುಟ್ಟ ಗೌರವಾರ್ಪಣೆಯನ್ನು ಈಗ ಕೆಲವು ಕ್ಷಣಗಳಲ್ಲಿ ಮಾಡಲಿಕ್ಕಿದ್ದೇವೆ. ಅವರು ನಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ನಮ್ಮ ಗಣ್ಯರೆಲ್ಲರೂ ಕೂಡ ಅವರಿಗೆ ಒಂದು ಚಿಕ್ಕ ಸನ್ಮಾನವನ್ನು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸುತ್ತಿದ್ದೇವೆ. ನಂತರ ನಲಿಗಲಿ ಕಾರ್ಯಕ್ರಮ ಮತ್ತು 4ರಿಂದ 8ನೇ ತರಗತಿಯವರಿಗೆ ಸಾಮೂಹಿಕ ಕವಾಯತು ಕಾರ್ಯಕ್ರಮ ಈ ಒಂದು ನಡೆಯಲಿಕ್ಕಿದೆ. ನಂತರ ಕ್ರೀಡೋತ್ಸವ ನಡೆಯಲಿಕ್ಕಿದೆ. ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಭಟ್ಟ ನಾಗರಾಜ್ ಇವರು 2 ಮಾತಾಡಬೇಕಾಗಿ ಅವರಿಂದ ವಿನಂತಿ ಮಾಡುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮನ ನಮ್ಮ ಸುಜಿತ್ ಮಾಡೂರವರು ವೇದಿಕೆಗೆ ಅತಿಥಿಯಾಗಿ ಬರಬೇಕು ಅಂತ ಸರಿಸುಮಾರು 1-2 ವರ್ಷದಿಂದ ನನ್ನನ್ನು ಕೇಳ್ಕೊಳ್ತಾ ಇದ್ರು. ಕೆಸರಲ್ಲಿ ಒಂದು ದಿನ ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ನನ್ನ ಆಹ್ವಾನ ನೀಡಿದರು. ಕಾರಣಾಂತರದಿಂದ ಬರಲಿಕ್ಕಾಗಿರಲಿಲ್ಲ. ಆದರೆ ಈ ದಿನ ಬರಲೇಬೇಕು ಅಂತೇಳಿ ಸುಜಿತ್ ಅಣ್ಣ ನನ್ನನ್ನು ತುಂಬ ಆಹ್ವಾನ ಮಾಡಿದಾಗ ನಾನು ಖಂಡಿತ ಬರ್ತೇನೆ ಅಂತೇಳಿ ತುಂಬ ಹೃದಯದಿಂದ ಒಪ್ಕೊಂಡಿದ್ದೆ. ಆದ ಕಾರಣ ನಾನು ನನ್ನ ಕೆಲಸನ ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಚಿಕ್ಕ ಚಿಕ್ಕ ಮಕ್ಕಳನ್ನ ನೋಡುವಾಗ ನನಗೆ ನಾನು ಬಾಲ್ಯದಲ್ಲಿ ಹೇಗೆ ಬೆಳೆದಿದ್ನೋ ನನಗೀಗ ನೆನಪಿಲ್ಲ ಅನಿಸುತ್ತೆ. ಇಷ್ಟು ಚಿಕ್ಕ ವಯಸ್ಸದೆಲ್ಲ ನೆನಪಿಟ್ಕೊಳ್ಳಿಕ್ಕಾಗೆಲ್ಲ ಕಷ್ಟ ಆಗಿತ್ತು. ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಇಂಗ್ಲೀಷ್ ಮೀಡಿಯಮನ್ನು ಉದ್ಘಾಟಿಸಿ ಇಷ್ಟು ವಿಜೃಂಭಣೆಯಲ್ಲಿ ಮಾಡಲಿಕ್ಕೆ ಕಾರಣಕರ್ತರಾದ ಸುಜಿತ್ ಮಾಡೂರವರ ಪ್ರೇರಣೆ ಮತ್ತು ಉತ್ಸಾಹನ ನಾನು ನೆಚ್ಚಿಕೊಂಡು ಇನ್ನೂ ಹೆಚ್ಚಿನ ಈ ಒಂದು ಶಾಲೆಗೆ ಉನ್ನತ ಶ್ರೇಣಿಗೆ ಕೊಂಡೊಯ್ಯಲಿಕ್ಕೆ ಆ ದೇವರು ನಮ್ಮ ದುರ್ಗಾ ಪರಮೇಶ್ವರಿ ದೇವರು ಹಾಗೂ ಸೋಮನಾಥ ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯನ ಕೊಟ್ಟು ಕಾಪಾಡಲಿ. ಎಲ್ಲ ಶಿಕ್ಷಕ ವೃಂದದವ್ರಿಗೂ ಇನ್ನೂ ಹೆಚ್ಚಿನ ಪದೋನ್ನತಿ ಹೊಂದಲಿಕ್ಕೆ ಅವಕಾಶನ ಕಲ್ಪಿಸ್ಕೊಡ್ಲಿ ಅಂತೇಳಿ ಆ ದೇವರಲ್ಲಿ ಕೇಳ್ತಾ ಇದ್ದೀನಿ. ಹಾಗೂ ಈ ಒಂದು ಶಾಲೆಗೆ ನಮ್ಮ ಸುಜಿತಣ್ಣ ಕೆಸರಲ್ಲಿ ಒಂದು ದಿನ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದಾಗ ನಾನು ಸ್ವಇಚ್ಛೆಯಿಂದ ಒಂದು ಸ್ಮಾರ್ಟ್ ಟಿ ವಿ ಬೇಕು ಅಂತ ಕೇಳ್ಕೊಂಡಿದ್ರು. ಆ ಒಂದು ಟಿ ವಿನ ಬರುವ ಶನಿವಾರದ ಒಳಗಡೆ ನಾನು ಸುಜಿತಣ್ಣನ ಕೈಲಿ ಕೊಡಿಸ್ತಾ ಇದ್ದೀನಿ. ಅದನ್ನು ತಾವು ಉಪಯೋಗಿಸ್ಕೊಂಡು ಮಕ್ಕಳಿಗೆ ಉಪಯೋಗ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು 2 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ನಮಸ್ಕಾರ. And dust yourself off and back in the saddle. You're on the front line, everyone's watching. You know it's serious, we're getting closer, this isn't over. The pressure's on, you feel it, but you got it all, believe it. When you all get up, oh, if you all get up, hey, it's Amina, Amina, Sangalewa, 'cause this is Africa.
time for Africa. ನಮ್ಮ ಈ ಶಾಲೆ ಇಷ್ಟೊಂದು ಅಭಿವೃದ್ಧಿ ಆಗಬೇಕು, ಪ್ರಚಾರ ಸಿಗಬೇಕು ಅಂತ ಹೇಳಿದ್ರೆ ನಮಗೆ ಇವರ ಸಹಕಾರದಿಂದ ಮಾತ್ರ ಅದು ಸಾಧ್ಯ ಆಗಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಪತ್ರಿಕೆಯಲ್ಲಿ ವಿಭಿನ್ನ ರೀತಿಯಲ್ಲಿ ಪ್ರಕಟಣೆ ಮಾಡೋದ್ರಿಂದ ಅದು ಇಷ್ಟೊಂದು ರೀತಿಯಲ್ಲಿ ನಮಗೆ ಈ ಪ್ರಚಾರ ಆಗಿದೆ, ಈ ಶಾಲೆ ಅಭಿವೃದ್ಧಿ ಆಗಿದೆ. ಅದಕ್ಕೆ ಮುಖ್ಯ ಕಾರಣಕರ್ತರು ಯಾರು ಅಂತ ಹೇಳಿದ್ರೆ ಇವರ ಒಂದು ಮಾಧ್ಯಮ ಮಿತ್ರರ ತಂಡ, ಗಂಗಾಧರ್ ಮತ್ತೆ ರಜನೀಶ್, ನೀವು ಕೂಡ ವೇದಿಕೆ ಬರಬೇಕು. ಅದರಿಂದ ಈ ಶಾಲೆ ಅಭಿವೃದ್ಧಿ ಏನಿದೆ ಅದರಲ್ಲಿ ಉತ್ತಮವಾದ ಪಾತ್ರವನ್ನು ವಹಿಸಿ ನಮ್ಮ ಇಲಾಖಾಧಿಕಾರಿಗಳಿಗೆ ಮುಟ್ಟಿಸುವ ರೀತಿಯಲ್ಲಿ ಪ್ರಸಾರ ಮಾಡಿ ಅಭಿವೃದ್ಧಿಗೆ ಇವರ ಸಹಕಾರ ಇವತ್ತೇನು ಅನುಮತಿ ಸಿಕ್ಕಿದೆ ಅದಕ್ಕೆ ಕಾರಣಕರ್ತರು ಯಾರೆಂದರೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು. ಇನ್ನೂ 2-3 ಮಾಧ್ಯಮದವರು ಬರಲಿಲ್ಲ, ವಜ್ರೇಶ್ವರಿ, ವಸಂತಣ್ಣ ಇವರೆಲ್ಲ ಮತ್ತೆ ಪುಂಡಿಕಾಯಲ್ಲ. ಆದರೆ ಅವರಿಗೂ ನಾವು ಈ ವೇದಿಕೆಯಲ್ಲಿ ಅವರನ್ನು ನೆನಪು ಮಾಡ್ತೇವೆ. ಈ ಕಾರ್ಯಕ್ರಮವನ್ನು ನೋಡುವಾಗ ಖಾಸಗಿ ಶಾಲೆಗೆ ಸ್ಪರ್ಧೆಯನ್ನು ಕೊಡುವಂತಹ ಶಾಲೆ ಮಾಡೂರಿನಲ್ಲಿ ಉದಯವಾಗ್ತದೆ ಎನ್ನುವಂತಹ ಯೋಚನೆಗಳು ಬರ್ತಾ ಇದೆ. ಮಾಡೂರು ಅಂತ ಹೇಳುವುದು ನಮ್ಮ ಹಿರಿಯರು ಯಾಕೆ ಅಂದ್ರೆ, ಯಾವುದಾದ್ರೂ ಒಳ್ಳೆಯ ಕಾರ್ಯವನ್ನು ಮಾಡುವಂಥ ಮನಸ್ಸಿನವರು ಈ ಪ್ರದೇಶದಲ್ಲಿ ಇದ್ದಾರೆ. ಅದಕ್ಕೆ ಮಾಡೂರು ಅಂತ ಹೆಸರು ಬಂದಿರ್ಬೋದಂತ ನನ್ನ ಅನಿಸಿಕೆಗಳು. ಅಲ್ಲ ಸುಜಿತ್ರವರೇ, ಒಳ್ಳೆ ಕೆಲಸವನ್ನು ಮಾಡುವವರು, ಅದಕ್ಕೆ ಮಾಡೂರು ಅಂತ. ಇವತ್ತು ಯಾವುದಾದ್ರೂ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೂ ಒಂದು ನೇತೃತ್ವ ಬಹಳ ಮುಖ್ಯ. ಇವತ್ತು ಸುಜಿತ್ರ ನೇತೃತ್ವದ ಈ ತಂಡ ಈ ಭಾಗದ ಒಂದು ಹಳೆಯ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಅಭಿವೃದ್ಧಿ ಮಾಡಿಕೊಂಡು ಈ ಭಾಗದ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯ ಆಂಗ್ಲ ಮಾಧ್ಯಮ ಶಾಲೆಯನ್ನು ತೆರೆಯಬೇಕೆನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಿವೆ. ಆ ಪ್ರಯತ್ನಗಳು ಸಫಲಗೊಂಡಿವೆ. ಅದಕ್ಕೆ ನಾವು ಇವರನ್ನೆಲ್ಲ ಅಭಿನಂದಿಸಬೇಕು. ಇವತ್ತು ಮಾತಾಡುವ ಕಾರ್ಯಕ್ರಮ ಅಲ್ಲ,
ಯಾಕೆಂದ್ರೆ ಎಲ್ಲ ಇಲ್ಲಿ ಜಾಸ್ತಿ ಪುಟಾಣಿಗಳಿರುವುದು. ಒಂದು ಮಾತನ್ನು ನಮ್ಮ ಇವತ್ತು ಉದ್ಘಾಟನೆ ಮಾಡಿದಂತ ಗಣೇಶ್ ಭಟ್ರು ಅವರು ಹೇಳಿದರು, ಒಂದು ಮಗು ಸಮಾಜದಲ್ಲಿ ಉತ್ತಮವಾಗಿ ಬೆಳೆಯಬೇಕಾದ್ರೆ ಮನೆಯ ವಾತಾವರಣ ಮತ್ತು ಶಾಲೆಯ ವಾತಾವರಣಗಳು ಬಹಳಷ್ಟು ಹಿತಕರವಾಗಿರಬೇಕು, ಅದು ಒಳ್ಳೆಯದಾಗಿರಬೇಕು. ಅದರಲ್ಲಿ ದೊಡ್ಡ ಪಾತ್ರ ಯಾವುದಂದರೆ ತನ್ನ ಹೆತ್ತ ತಾಯಿ ತಂದೆಗಳು ಮಕ್ಕಳದು. ಮಕ್ಕಳನ್ನು ತಿದ್ದಿ ತೀಡಿ ಅವರನ್ನು ಸರಿದಾರಿಗೆ ತರಿಸುವಂತಹ ವ್ಯವಸ್ಥೆಗಳು, ಪ್ರಯತ್ನಗಳು ಮನೆಯಿಂದಲೇ ಆಗಬೇಕು. ಅದಕ್ಕೆ ಹಿರಿಯರು ಹೇಳಿದರು, ಮನೆಯೇ ಮೊದಲ ಪಾಠಶಾಲೆ, ಮನೆಯೇ ಮೊದಲ ಪಾಠಶಾಲೆ. ಆ ಮಗು ಮಾತಾಡಲು ಕಲಿಯುವಾಗ ಫಸ್ಟಿಗೆ ಅಮ್ಮ ಅಂತ ಹೇಳ್ತದೆ, ಆ ನಂತರ ಬೇರೆ ಮಾತನ್ನು ಆಡ್ಲಿಕ್ಕೆ ಪ್ರಾರಂಭಿಸ್ತೇವೆ. ಒಬ್ಬ ಮಗು ತನ್ನ ಅಭ್ಯಾಸವನ್ನು, ತನ್ನ ಬುದ್ಧಿಯನ್ನು ಉತ್ತಮಗೊಳಿಸಬೇಕಾದ್ರೆ ಮನೆಯ ವಾತಾವರಣಗಳು ಸರಿ ಇರಬೇಕು. ನನಗೆ ಮಾತಾಡಲಿಕ್ಕೆ ಸಮಯ ಎಲ್ಲ ಆದರೂ ಒಂದು ಚಿಕ್ಕ ಒಂದು ಕಥೆ ನೆನಪಾಗ್ತದೆ. ಆ ಕಥೆಯನ್ನು ಇಲ್ಲಿ ಹೇಳಬೇಕಂತ ತೋಚಿತ್ತು. ಒಮ್ಮೆ ಒಂದು ಶಾಲೆಯಲ್ಲಿ ಒಂದು ಮಗು ಶಾಲೆಗೆ ಹೋಗ್ತಿತ್ತು. ಆ ಮಗು ಒಂದು ದಿವಸ ತನ್ನ ಹತ್ತಿರದ ಸಹಪಾಠಿಯ ಚೀಲದಿಂದ ಒಂದು ಪೆನ್ಸಿಲ್ ಮತ್ತು ಒಂದು ರಬ್ಬರನ್ನು ತಗೊಂಡು ತನ್ನ ಚೀಲಕ್ಕೆ ಹಾಕೊಂಡು ಬಿಟ್ಟಿತು. ಅದನ್ನು ಆ ದಿವಸ ಮನೆಗೆ ಹೋಯಿತು. ಮನೆಗೆ ಹೋಗಿ ತಾಯಿಗೆ ಆ ಪೆನ್ಸಿಲ್ ಮತ್ತು ರಬ್ಬರನ್ನು ತೋರಿಸಿತು. ತಾಯಿ ಏನೋ ಮಗನ ಪ್ರೀತಿಯಿಂದ ನಗಾಡಿಲು ತಾಯಿಯ ಮಗನ ಬೆನ್ನನ್ನು ತಟ್ಟಿದ್ಲು. ಅಲ್ಲಿಗೆ ಆ ದಿವಸದ ಕಥೆ ಮುಗಿಯಿತು. ಮಾರನೇ ದಿವಸ ಆ ಮಗುವಿನ ತಲೆಯಲ್ಲಿ ಏನಾಯ್ತು ಅಂದ್ರೆ, ನಾನು ಮಾಡಿದ ಕೆಲಸಗಳು ಸರಿ ಇದೆ, ನನ್ನ ತಾಯಿ ನನ್ನ ಬೆನ್ನು ತಟ್ಟಿ ನನಗೆ ನಗುವಿನ ಮುಖವನ್ನು ತೋರಿಸಿದ್ರು ಎನ್ನುವಂತಹ ಭಾವನೆ ಆ ಮಗುವಿನ ತಲೆಯಲ್ಲಿ ಹೋಗಿತ್ತು. ಹಾಗೆ ಮಗು ಶಾಲೆಯಲ್ಲಿ ಕದೀಲಿಕ್ಕೆ ಪ್ರಾರಂಭ ಮಾಡಿತ್ತು. ಮನೆಯಲ್ಲಿ ಯಾವ ಪ್ರತಿಕ್ರಿಯೆಗಳು ಬರಲಿಲ್ಲ. ಹೋಗ್ತಾ ಹೋಗ್ತಾ ಮಗು ದೊಡ್ಡದಾಯಿತು, ಬೆಳೆಯಿತು. ಊರಿನಲ್ಲಿ ಒಬ್ಬ ದೊಡ್ಡ ಕಳ್ಳನಾಗಿ ಪರಿವರ್ತನೆ ಆದ. ಕಳ್ಳನಿಂದ ದೊಡ್ಡ ದರೋಡೆಕೋರ ಆದ. ಒಂದೊಮ್ಮೆ ಪೊಲೀಸ್ನವರನ್ನು ಹಿಡಿದುಕೊಂಡು ಕೋರ್ಟಿನಲ್ಲಿ ಜೈಲಲ್ಲಿ ಹಾಕಿ ಕೋರ್ಟಿನಲ್ಲಿ ಅವರಿಗೆ ಗಲ್ಲು ಶಿಕ್ಷೆ ಆಯಿತು. ಗಲ್ಲು ಶಿಕ್ಷೆ ಆದಾಗ ಅವನ ಕೊನೆಯ ದಿನಗಳು, ಗಲ್ಲು ಶಿಕ್ಷೆಯ ದಿವಸಗಳು ಅವನಲ್ಲಿ ಅಧಿಕಾರಿಗಳು ಕೇಳ್ತಾರೆ, ನಿನ್ನ ಕೊನೆಯ ಆಶೆ ಏನೇ ಅಂತ. ಆಗ ಅವನು ಹೇಳ್ತಾನೆ, ನನಗೆ ನನ್ನ ತಾಯಿಯನ್ನು ನೋಡಬೇಕು. ಸರಿ, ತಾಯಿಯನ್ನು ಕರೆಸ್ತಾರೆ. ನೋಡಿದ್ಯಾಯ್ತಲ್ಲ ಅಂತ. ಇಲ್ಲ, ನನ್ನ ತಾಯಿಯ ಕಿವಿಯಲ್ಲಿ ನನಗೆ ಮಾತಾಡ್ಲಿಕ್ಕಿದೆ, ಹತ್ತಿರ ಕರೀತಾನೆ. ಆಯ್ತು, ಅವರು ಹತ್ತಿರ ಬರಬೇಕು, ಹತ್ತಿರ ಕಾಣಿಸ್ತಾರೆ. ಆ ಹುಡುಗ, ಆ ವ್ಯಕ್ತಿ ತಾಯಿಯನ್ನು ತಬ್ಬಿಕೊಂಡು ಆ ತಾಯಿಯ ಕಿವಿಯನ್ನು ಜೋರಾಗಿ ಕಚ್ಚಿ ಆ ಕಿವಿ ಕಿತ್ತು ಬರುವ ಹಾಗೆ ಮಾಡ್ತಾನೆ. ಅಧಿಕಾರಿಗಳು ಬಂದು ಅದವರನ್ನೆಲ್ಲ ದೂರ ಮಾಡ್ತಾರೆ. ಅಧಿಕಾರಿಗಳು ಕೇಳ್ತಾರೆ, ಯಾಕೆ ನೀನು ನಿನ್ನ ತಾಯಿಯ ಕಿವಿಯನ್ನು ಯಾಕೆ ಕಚ್ಚಿದೀಯ ಅಂತ. ಆಗ ಅವನು ಹೇಳ್ತಾನೆ, ನಾನು ಚಿಕ್ಕದಿರುವಾಗ ಪೆನ್ಸಿಲ್ ರಬ್ಬನ್ನು ಕದ್ದಾಗ ನನ್ನನ್ನು ಪೆಟ್ಟು ಕೊಟ್ಟು ಏನಾದರೂ ನನ್ನ ಬುದ್ಧಿಯನ್ನು ಸರಿ ಮಾಡಿಸ್ತಿದ್ರೆ ನಾನು ಇಷ್ಟು ದೊಡ್ಡ ಕಳ್ಳನಾಗ್ತಿರ್ಲಿಲ್ಲ, ಇಷ್ಟು ದೊಡ್ಡ ರೌಡಿ ಆಗ್ತಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿದಕ್ಕೆ ತಾಯಿ ಅಂತ. ಮಕ್ಕಳನ್ನು ಪ್ರೀತಿಸಬೇಕು, ಆದರೆ ಮಕ್ಕಳ ಅಭ್ಯಾಸಗಳು
ವ್ಯತ್ಯಾಸ ಆದಾಗ ಅದನ್ನು ತಿದ್ದಿಕೊಳ್ಬೇಕು. ಯಾಕೆಂದ್ರೆ ಒಬ್ಬ ಶಿಲ್ಪಿ ಎಲ್ಲಿಂದಲೋ ಒಂದು ಕಲ್ಲನ್ನು ತಂದು ಕೆತ್ತಿದಾಗ ಅದು ಮೂರ್ತಿ ಆಗ್ತದೆ. ಹಾಗೆ ಒಂದು ಮಗು ಶಾಲೆಗೆ ಬಂದಾಗ ಆ ಟೀಚರ್ಗಳು ಅವರನ್ನು ತೀಡಿಕೊಂಡು ಒಬ್ಬ ಸಮಾಜದ ಒಂದು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡ್ತಾರೆ. ಸಮಾಜ ಅವನನ್ನು ಗೌರವಿಸ್ತದೆ. ಆದ ಕಾರಣ ಒಬ್ಬ ವಿದ್ಯಾರ್ಥಿ ದೊಡ್ಡದಾದಾಗ ಅವನ ಮನೆ ಮತ್ತು ಶಾಲೆ ಇವು ಅವನ ವ್ಯಕ್ತಿತ್ವವನ್ನು ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಮಹತ್ತರವಾದ ಜವಾಬ್ದಾರಿ ಇದೆ. ನಾವು ಇಂಗ್ಲಿಷ್ ಮಾಧ್ಯಮ, ಕನ್ನಡ ಮಾಧ್ಯಮ ಅಂತ ಹೇಳ್ತೇವೆ, ಅದೆಲ್ಲ ನಮ್ಮ ಜೀವನದ ಒಂದು ಭಾಗ. ವಿದ್ಯೆ ಇವತ್ತು ಒಂದು ಜೀವನದ ಭಾಗ ಆದರೆ ಇನ್ನೊಂದು ಕ್ರೀಡೆ ಜೀವನದ ಇನ್ನೊಂದು ಭಾಗ. ವಿದ್ಯೆ ಮೆದುಳಿಗೆ ಶಕ್ತಿಯನ್ನು ಕೊಡ್ತದೆ, ಕ್ರೀಡೆ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತದೆ. ಆದ ಕಾರಣ ಕ್ರೀಡೆ, ವಿದ್ಯೆ ಇವನ್ನು ಎರಡು ಯಾವ ಶಾಲೆಯಲ್ಲಿ ಚೆನ್ನಾಗಿರ್ತದೋ, ಯಾವ ಶಾಲೆಯಲ್ಲಿ ಅದನ್ನು ಆಚರಿಸ್ತಾರೋ, ಯಾವ ಶಾಲೆಯಲ್ಲಿ ಅದಕ್ಕೆ ಮಹತ್ವವನ್ನು ಕೊಡ್ತಾರೋ ಆ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಯಾವತ್ತೂ ಕೆಟ್ಟ ದಾರಿಯನ್ನು ಹಿಡಿಯಲ್ಲ, ಜೀವನದಲ್ಲಿ ಸೋಲಲ್ಲ. ಇವತ್ತು ನಿಮ್ಮೆಲ್ಲ ಪ್ರಯತ್ನಗಳು ಮುಂದೊಂದು ದಿನ ಮಾಡೂರಿನಲ್ಲಿ ಇಂಗ್ಲಿಷ್ ಮಾಧ್ಯಮ ಒಳ್ಳೆಯ ಶಾಲೆಯಾಗಿ ರೂಪಿಸಿಕೊಂಡು ಒಂದು ಕಾಲೇಜು ತನಕ ಹೋಗಲಿ ಅಂತ ತಾಯಿ ಭಗವತಿಯನ್ನು, ತಾಯಿ ದುರ್ಗಾ ಪರಮೇಶ್ವರನನ್ನು ಹಾಗೂ ಸೋಮನಾಥನನ್ನು ಪ್ರಾರ್ಥಿಸಿಕೊಂಡು ಈ ವೇದಿಕೆಗೆ ಕರೆದು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಬೆಟರ್ಮೆಂಟ್ ಕಮಿಟಿಗೂ ನನ್ನ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ನಮ್ಮ ಈ ಶಾಲೆಯ ಅಧಿಕಾರಿಯಾಗಿರುವಂಥ ಸುಜಾತ ಮೇಡಮ್ ಇವರು ನಮ್ಮನ್ನು ಉದ್ದೇಶದಿಂದ ಎರಡು ಮಾತುಗಳನ್ನು ಹೇಳ್ಬೇಕಂತ ವಿನಂತಿಸ್ತಾ ಇದ್ದೇನೆ. ಇವತ್ತು ನಮ್ಮ ಮಾಡೂರಿನಲ್ಲಿ ಒಂದು ಹಬ್ಬದ ವಾತಾವರಣ ಇದೆ. ಅಂದರೆ ಸುಮಾರು ವರ್ಷಗಳಿಂದ ಈ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮಗಳು ಆಗ್ತಾ ಇರಲಿಲ್ಲ, ಈ ರೀತಿಯ ಕಾರ್ಯಕ್ರಮಗಳು ಆಗ್ತಾ ಇರಲಿಲ್ಲ. ಇದು ಫಸ್ಟ್ ಟೈಮ್ ಆಗ್ತಾ ಇರುವಂಥದ್ದು. ತುಂಬ ಸುಂದರವಾಗಿ ಮೂಡಿ ಬಂದಿದೆ ಈ ಕಾರ್ಯಕ್ರಮ. ಎಲ್ಲ ಪೋಷಕರು, ಶಿಕ್ಷಕರು ಕೂಡ ತುಂಬ ಮುತುವರ್ಜಿಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ಆಗಬೇಕು ಅಂತಂದರೆ ಅದಕ್ಕೊಬ್ಬ ನಾಯಕ ಬೇಕು. ಆ ನಾಯಕ ಸ್ಥಾನವನ್ನು ಸುಜಿತ್ರವರು ತಗೊಂಡು ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಏರಿಸುವಲ್ಲಿ ಸತತವಾಗಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಇವತ್ತು ಬೆಳಿಗ್ಗೆ ಒಂದು BO ಸರ್ ಮೆಸೇಜ್ ಹಾಕಿದರು. LKG UKG ಇಡೀ ನಮ್ಮ ಕರ್ನಾಟಕದಲ್ಲಿ 4,000 ಚಿಲ್ಲರೆ ಶಾಲೆಗಳಿಗೆ ಸ್ಯಾಂಕ್ಷನ್ ಆಗಿದೆ ಅಂತೇಳಿ. ಅದರಲ್ಲಿ ಹುಡುಕುವಾಗ ಫಸ್ಟಿಗೆ ಮಂಗಳೂರು ಸೌತಲ್ಲಿ 13 ಶಾಲೆಗಳನ್ನು ಸೂಚಿಸಿದ್ರು. ನೋಡಿದರೆ ಅದರಲ್ಲಿ ನಮ್ಮ ಶಾಲೆ ಇರಲಿಲ್ಲ. ನಾನು ಬಂದು ಶಿಕ್ಷಕರ ಹತ್ರ ಕೇಳಿದೆ, ನಿಮ್ಮ ಶಾಲೆ ಕಂಗ್ರ್ಯಾಚುಲೇಷನ್, ನಿಮಗೆ LKG UKG ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದೆ. ಅವರು ಇಲ್ಲ, ನಮಗೆ ಬರಲಿಲ್ಲ, ನಮಗೆ ಆರ್ಡ್ರ್ ಇಲ್ಲ, ನಮ್ಮ ಅದರಲ್ಲಿ ಹೆಸರು ಇಲ್ಲ ಅಂತ ಹೇಳಿದರು. ಮತ್ತೆ ಅದನ್ನು ಎಲ್ಲವನ್ನು ನೋಡ್ತಾ ಹೋಗುವಾಗ ನಾನು ಫಸ್ಟ್ ನೋಡಿದ್ದು ನಮ್ಮ ಮಾಡೂರು ಶಾಲೆ. ಈ ಶಾಲೆಗೆ LKG UKG ಕೂಡ ಸ್ಯಾಂಕ್ಷನ್ ಆಗಿದೆ. ಹೌದು, ಇವತ್ತು ಬೆಳಿಗ್ಗೆ ಬಂದಂತಹ ಮೆಸೇಜ್. ಅಂದರೆ ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಬೇಕು. ಇನ್ನೂ ಹೆಚ್ಚು ಮಕ್ಕಳ ದಾಖಲಾತಿ ಇನ್ನೂ ಹೆಚ್ಚಾದರೆ ಮುಂದೊಂದು ದಿವಸ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಕೂಡ ಈ ಶಾಲೆ ಆಗಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಹೆಚ್ಚು ಮಕ್ಕಳಿರುವ ಶಾಲೆಯನ್ನು ಗುರುತಿಸ್ತಾ ಇದ್ದಾರೆ. ಈಗ ಈ ವರ್ಷ 3 ಶಾಲೆಗಳಿಗೆ KPS ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಅಂದರೆ ಕರ್ನಾಟಕ ಪಬ್ಲಿಕ್ ಶಾಲೆ ಒಂದು LKGಯಿಂದ 12ನೇ ತರಗತಿಯವರೆಗೆ ಎಲ್ಲವೂ ಅಂದರೆ ಒಂದು ಒಳ್ಳೆಯ ಆಂಗ್ಲ ಮಾಧ್ಯಮ ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಸರ್ಕಾರ ಕೊಡ್ತಾ ಇದೆ. ಎಲ್ಲ ಫೆಸಿಲಿಟಿಗಳು ನಾವು ದಾನಿಗಳ ಹತ್ರ ಬೇಡಬೇಕಾಗಿಲ್ಲ, ಎಲ್ಲವೂ ಸರ್ಕಾರದಿಂದಲೇ ಸಿಗ್ತಾ ಇದೆ. ಅಂತಹ KPS ಶಾಲೆ ನಮ್ಮ ಇಲ್ಲಿಗೆ ಮಾಡೂರಿಗೂ ಕೂಡ ಬರಬೇಕು, ಒಂದು ಮಾಡೂರಿಗೆ ಸ್ಯಾಂಕ್ಷನ್ ಆಗಬೇಕು ಅಂತಂದರೆ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕು. ಈ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಾಗುವಲ್ಲಿ ಶಿಕ್ಷಕರ ಜೊತೆಗೆ ಪೋಷಕರ ಜೊತೆಗೆ ಎಲ್ಲದರಲ್ಲೂ ಮುಂಚೂಣಿಯಲ್ಲಿ ಇರುವಂಥವರು ನಮ್ಮ ಸುಜಿತ್ ಸರ್. ಇವರು ಎಲ್ಲರನ್ನ ಒಂದು ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಳ್ಳೊಳ್ಳೆ ಪ್ರೋಗ್ರಾಮನ್ನು ಮಾಡಿ, ಪ್ರಚಾರವನ್ನು ಮಾಡಿ
ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲಿ ಹೋದ್ರು ನಿಮ್ಮ ಮಾಡೂರು ಶಾಲೆ ಆ ರೀತಿ ಇದೆ ಈ ರೀತಿ ಇದೆ ಅಂತೇಳಿ. ಅದರಲ್ಲಿ ಕೂಡ ಕೌನ್ಸಿಲರ್ ಆಗಿ ಅವರು ಈ ಶಾಲೆಯನ್ನು ತುಂಬ ಉನ್ನತ ಮಟ್ಟಕ್ಕೆ ಏರಿಸ್ತಾ ಇದ್ದಾರೆ. ಅವರು ಎಲ್ಲ ಕೌನ್ಸಿಲರಿಗೂ ಮಾದರಿಯಾಗಿದ್ದಾರೆ. ಈ ಎಲ್ಲ ಕಡೆಗಳಲ್ಲಿ ಕೂಡ ಕೌನ್ಸಿಲರ್ಗಳು ನಮ್ಮ ಶಾಲೆಯಲ್ಲಿ ಕೂಡ, ನಮ್ಮ ಊರಲ್ಲಿ ಕೂಡ, ನಮ್ಮ ಶಾಲೆ ಕೂಡ ಆಂಗ್ಲ ಮಾಧ್ಯಮ ಆಗಬೇಕು ಅಂತೇಳಿ ಪ್ರಯತ್ನಿಸಿ ಹೆಚ್ಚಿನ ಶಾಲೆಗಳಿಗೆ ಆಂಗ್ಲ ಮಾಧ್ಯಮ ಈ ಸಲ ಸ್ಯಾಂಕ್ಷನ್ ಆಗಿದೆ. ಅದು ಮುಂದೆ ಇದು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿ. ಇಲ್ಲಿ KTS ಅದು ಅದಕ್ಕಿಂತ ಹೆಚ್ಚು ಮಕ್ಕಳಾದರೆ ಅಟಲ್ ಟಿಂಕರಿಂಗ್ ಅಂತೇಳಿ ಒಂದು ಹೊಸ ಯೋಜನೆ ಇದೆ. ತುಂಬ ಮಕ್ಕಳಿರುವಲ್ಲಿ ಸರ್ಕಾರವೇ ಕೊಡುವಂಥ ಇದು ಯೋಜನೆ, ಕೇಂದ್ರದಿಂದ ಬರುವಂತಹ ಯೋಜನೆ. ನಮ್ಮ ಇಲ್ಲಿ ಮಂಗಳೂರಲ್ಲಿ ಉಳ್ಳಾಲದಲ್ಲಿ ವಿದ್ಯಾನಿಕೇತನ, ಶಾರದಾ ವಿದ್ಯಾನಿಕೇತನ ಶಾಲೆಗೆ ಇದೆ. ವರ್ಷಕ್ಕೆ ಸುಮಾರು 10 ಲಕ್ಷಕ್ಕಿಂತಲೂ ಹೆಚ್ಚು ಕೇಂದ್ರದಿಂದ ಅನುದಾನಗಳಕ್ಕೆ ಬರ್ತಾ ಇವೆ. ಅಂತಹ ಅವಕಾಶಗಳು ಕೂಡ ಈ ಶಾಲೆಗೆ ಬರಲಿ. ನೀವೆಲ್ಲರೂ ಸೇರಿ ಮುನ್ನಡೆ ಪ್ರಗತಿಯತ್ತ ಸಾಗೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ವಂದನೆಗಳು. ತಾರಾ ಮೇಡಮ್ 2 ಮಾತಾಡಬೇಕಾಗಿ ವಿನಂತಿ. ನಮ್ಮ ಊರಿನ ದೇವರಾದ ಕೊಂಡಾನ ದೈವಗಳು ಹಾಗೂ ಸೋಮನಾಥ ದೇವರಿಗೂ ನಮಸ್ತೆ. ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಹುದ್ದೆಯಲ್ಲಿದ್ದು ಈಗ ಮಾಡೂರಿಗೆ ಬಂದಿದ್ದೇನೆ. ನನ್ನನ್ನು ಸುಜಿತ್ ಸರ್ ಇಲ್ಲಿ ಕರೆದು ಇವತ್ತು ನಮ್ಮ ಶಾಲೆಯ ಮಕ್ಕಳ ಕ್ರೀಡೋತ್ಸವ ಇದೆ ಬನ್ನಿ ಅಂತ ಕರೆದ್ರು. ಅದಕ್ಕಾಗಿ ಬಂದಿರುತ್ತೇನೆ. ಇಲ್ಲಿ ಬಂದ ಮೇಲೆ ನನಗೆ ತುಂಬ ಆಶ್ಚರ್ಯವಾಗ್ತಾ ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಈ ಮಟ್ಟಕ್ಕೆ ಇವರು ನಮ್ಮ ಸುಜಿತ್ ಸರ್ ಬೆಳೆಸ್ತಾ ಇದ್ದಾರೆ. ನಾವು ನಾವು ದಿನಾ ಪೇಪರಲ್ಲಿ ದೂರದರ್ಶನದಲ್ಲಿ ನೋಡ್ತಾ ಇರ್ತೇವೆ, ಆ ಶಾಲೆಯನ್ನು ಮುಚ್ಚಿದರೂ ಮಕ್ಕಳು ಬರ್ತಾ ಇಲ್ಲ ಶಾಲೆಗೆ, ಟೀಚರ್ಗಳು ಇಲ್ಲ ಅಂತ ಹೇಳಿ. ಅದೇ ಸ್ಥಿತಿಯಲ್ಲಿ ನಡೀತಾ ಇದ್ದ ಸ್ಕೂಲ್ನ ಇವರು ಇವಾಗ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುವ ಹಾಗೆ ಮಾಡಿ ಊರಿನವರ ಸಹಕಾರದಿಂದ ಹಾಗೂ ಸರ್ಕಾರದಿಂದಲೂ ಸಹಕಾರ ಇದೆ. ಅಂದರೆ ಇವತ್ತು ಅವರು ಹೇಳಿದ ಪ್ರಕಾರ LKG ಟು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ, ಆಂಗ್ಲ ಮಾಧ್ಯಮಕ್ಕೆ ಅವರಿಗೆ ಅನುಮತಿ ಸಿಕ್ಕಿದೆ. ಇದೇ ರೀತಿ ನಮ್ಮ ಊರಿನ ಎಲ್ಲ ಹಿರಿಯರ ಸಹಕಾರ, ದೈವಗಳ ಸಹಕಾರ, ದೇವರ ಸಹಕಾರದಿಂದ ಅವರಿಗೆ ಇನ್ನು ಮುಂದಕ್ಕೂ ಈ ಶಾಲೆಯನ್ನು ಉನ್ನತೀಕರಿಸಲು ಅವರಿಗೆ ಸರ್ಕಾರದಿಂದ ಆಗಲಿ ಅಥವಾ ನಮ್ಮ ಬೇರೆ ಬೇರೆ ಕಡೆಗಳಿಂದ ಅವರಿಗೆ ಸಂಪೂರ್ಣ ಪ್ರೋತ್ಸಾಹ ಸಿಗಲಿ. ಹಾಗೂ ಎಲ್ಲ ಮಕ್ಕಳು ಅಂದರೆ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸಲು ಅವರು ಮುಂದೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಗೆ ಮಕ್ಕಳು ಬಂದರೆ ಶಾಲೆ ಇನ್ನೂ ಚೆನ್ನಾಗಿ ನಡೆಯುತ್ತೆ. ಅದಕ್ಕೆ ಒಂದು ಪ್ರಬಲ ನಾಯಕತ್ವ ಬೇಕಿತ್ತು. ಆ ನಾಯಕತ್ವವನ್ನು ನಮ್ಮ ಸುಜಿತ್ ಸರ್ ಅವರು ನಡೆಸ್ಕೊಂಡು ಮಾಡ್ತಾ ಇದ್ದಾರೆ. ಅವರಿಗೂ ದೇವರು ಒಳ್ಳೆಯದನ್ನು ಮಾಡಲಿ, ಹಾಗೂ ಅವರಿಗೆ ದೇವರು ಆಯುರಾರೋಗ್ಯ ಆಯುಷ್ಯ ಕೊಟ್ಟು ಇನ್ನು ಮುಂದೇನು ಇಂತಹ ಒಳ್ಳೆ ಕೆಲಸಗಳನ್ನು ಅವರು ಈ ಊರಿನ ಕೌನ್ಸಿಲರ್ ಆಗಿ ಮಾಡ್ತಿರುವ ಎಲ್ಲ ಕೆಲಸಗಳಿಗೂ ಅವರಿಗೆ ದೇವರು ಆಶೀರ್ವಾದ ನೀಡಲಿ. ಹಾಗೂ ಮಕ್ಕಳು, ಗುರು ಹಿರಿಯರು, ಅವರ ಪೋಷಕರು ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಇವತ್ತು ಬಹಳ ಸಂತೋಷವಾಗುತ್ತದೆ. ಏಕೆಂದರೆ ಈ ಮಾಡೂರಲ್ಲಿ ನಾವು ಚಿಕ್ಕಂದಿರುವಾಗಲೇ ಇಲ್ಲಿ ಒಂದು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆ ಇತ್ತು. ಆ ಶಾಲೆಯಲ್ಲಿ ಕಲಿತಂಥ ಹಲವಾರು ವಿದ್ಯಾರ್ಥಿಗಳು ಇವತ್ತು ಕಲಿತು ಬೇರೆ ಬೇರೆ ಉದ್ಯೋಗದಲ್ಲಿದ್ದಾರೆ. ತುಂಬ ಸಂತೋಷ. ಆದರೆ ಈ ಶಾಲೆಯು ಇದೀಗ ದೇಶವು ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತಿದ್ದಂತೆ ನಮ್ಮ ಪರಿಸರದಲ್ಲಿ ಕೂಡ ನಮ್ಮ ಕನ್ನಡ ಮಾಧ್ಯಮವನ್ನು ಮೆಟ್ಟಿ ಆಂಗ್ಲ ಮಾಧ್ಯಮ ಶಾಲೆಯು ಖಾಸಗೀಕರಣಗೊಂಡು ನಡೆಯುತ್ತಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಮಾಡೂರಿನಲ್ಲಿದ್ದ ಕನ್ನಡ ಶಾಲೆಗಳು ಮುಚ್ಚುತ್ತಿರುವಂಥ ಪರಿಸ್ಥಿತಿಯ ಮಧ್ಯೆ ನಮ್ಮ ಮಾಡೂರು ಶಾಲೆ ಕೂಡ ಮುಚ್ಚುವಂಥ ಒಂದು ಪರಿಸ್ಥಿತಿಯಲ್ಲಿ ಇರುವುದನ್ನು ಮನಗಂಡು ನಮ್ಮ ಕೋಟೆಕಾರ್ ಪಟ್ಟಣ ಪಂಚಾಯತಿಯ ಈ ಸದ್ಯ ಪ್ರದೇಶದ ಕೌನ್ಸಿಲರ್ ಆಗಿರುವಂಥ ಸುಜಿತ್ ರವರು ಇದನ್ನು ಮನಗೊಂಡು ನಮ್ಮ ಶಾಲೆ ಮುಚ್ಚಿ ಹೋಗಬಾರದು ಎಂಬ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಒಂದು ತಂಡವನ್ನು ಕಟ್ಟುತ್ತಾರೆ. ಆ ತಂಡಕ್ಕೆ ಬೇಕಾದವರನ್ನೆಲ್ಲ ಸೇರಿಸಿಕೊಂಡು ನಮ್ಮ ಶಾಲೆಯನ್ನು ಉಳಿಸಬೇಕು, ಮಾಡೂರಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಆಗಬೇಕು. ಏಕೆಂದರೆ ಈ ಪ್ರದೇಶವು ಬಹಳ ಬಡವರಿರುವಂಥ ಒಂದು ಪ್ರದೇಶ. ಬಡವರ ಮಕ್ಕಳು ಕೂಡ ಕನ್ನಡದ ಮಾಧ್ಯಮದ ಜೊತೆ ಇಂಗ್ಲೀಷ್ ಮಾಧ್ಯಮವನ್ನು ಕೂಡ ಕಲಿಬೇಕು. ಯಾವ ರೀತಿಯಲ್ಲಿ ಕಲಿಬೇಕು ಅಂದರೆ ಕನ್ನಡ ಮಾಧ್ಯಮದ
ಮಕ್ಕಳ ಜೊತೆ ಇಂಗ್ಲೀಷ್ ಮಾಧ್ಯಮ ಮಕ್ಕಳು ಕೂಡ ಬೇರೆ ಖಾಸಗಿ ಶಾಲೆಯಲ್ಲಿ ಯಾವ ರೀತಿಯಲ್ಲಿ ಅವರು ಇದ್ದಾರೆ ಅದೇ ರೀತಿಯಲ್ಲಿ ಅವರಿಗೆ ನಮ್ಮ ಮಕ್ಕಳಿಗೆ ತೊಂದರೆಯುಂಟಾಗದ ರೀತಿಯಲ್ಲಿ ಒಂದು ಯಾವುದೇ ಕೊರತೆ ಇರಬಾರದು ಅಂತ ಉದ್ದೇಶದಲ್ಲಿ ಬಹಳ ಅಚ್ಚುಕಟ್ಟಾಗಿ ಅದನ್ನು ರೂಪಿಸಿಕೊಂಡು ಮುನ್ನಡೆಸಿರುವಂತಹ ಒಂದು ಅವರ ಒಂದು ಪ್ರತಿಭೆಯನ್ನು ನಾವು ಖಂಡಿತ ಈ ವೇದಿಕೆಯಲ್ಲಿ ನಾನು ಅವರನ್ನು ಗೌರವಿಸುತ್ತೇನೆ ಮತ್ತು ಅವರನ್ನು ಅಭಿನಂದಿಸುತ್ತೇನೆ. ಏಕೆಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಶಾಲೆಯು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗಲಿ, ಖಂಡಿತ ಅದಕ್ಕೆ ಸರ್ವಶಕ್ತನಾದ ದೇವರು ಅನುಗ್ರಹಿಸಲಿ ಎಂದು ಹೇಳುತ್ತಾ ನನ್ನೆರಡು ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು. ಇದಕ್ಕೆ ಅಧ್ಯಕ್ಷರಾದಂಥ ಅಜೀಸ್ ಮಾಡೂರ್ ಇವರು ನಮ್ಮ ಸಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಕೂಡ. ಇವರು ನಮ್ಮ ಎರಡು ಮಾತು ಮುಂಭಾಗದಲ್ಲಿರುವಂತಹ ಪೋಷಕರೇ ಹಾಗೂ ಸಿಬ್ಬಂದಿ ವರ್ಗದ ಮಕ್ಕಳೇ, ಇವತ್ತಿನ ಈ ಒಂದು ಮಾಗಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದರ ಅಂಗವಾಗಿ ಏರ್ಪಡಿಸಿದಂತಹ ಈ ಕ್ರೀಡೋತ್ಸವದ ಈ ಒಂದು ಕಾರ್ಯಕ್ರಮವು ನಮ್ಮ ಶಾಲೆಯಲ್ಲಿ ಈ 45 ವರ್ಷಗಳ ಇತಿಹಾಸದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆಯುವುದು ಪ್ರಥಮವಾಗಿ ಅಂತ ನನ್ನ ಅನಿಸಿಕೆ. ಕಾರಣ ಏನೆಂದರೆ ಇದುವರೆಗೂ ಶಾಲಾ ಕಾರ್ಯಕ್ರಮ ಆಗ್ತಾಯಿತ್ತು, ಆದರೆ ನಮ್ಮ ಶಾಲೆಯ ಮೈದಾನದಲ್ಲಿ ಸೀಮಿತಗೊಳ್ತಿತ್ತು. ಈಗೇನೆಂದರೆ ನಮ್ಮ ಶಾಲೆಯ ಮೈದಾನವನ್ನು ಸ್ವಲ್ಪ ಬೇರೆ ಒಂದು ಇದಕ್ಕೆ ಉಪಯೋಗಿಸಿಕೊಂಡು ಅದರಲ್ಲಿ ಸ್ವಲ್ಪ ಜಾಗದ ಕೊರತೆ ಇದ್ದ ಕಾರಣ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಇಡುವುದೆಂದು ತೀರ್ಮಾನಿಸಿದ್ದೇವೆ.